ओम अज्ञानतिमिरान्धस्य ज्ञानाञ्जनशलाकया चक्षुरुन्मीलितं येन तस्मै श्रीगुरवे नमः। श्रीचैतन्यमनोभीष्टं स्थापितं येन भूतले स्वयं रूप कदा मह्यं ददाति स्वपदान्तिकम्। वन्देऽहं श्रीगुरो श्रीयुतापदकमलं श्रीगुरून् वैष्णवांश्च श्रीरूपं साग्रजातं सहगणरघुनाथान्वितं तं सजीवम् साद्वैतं सावधूतं परिजनसहितं कृष्णचैतन्यदेवं श्रीराधा कृष्णपादान् सहगणललिता श्रीविशाखान्वितांश्च। हे कृष्णा करुणा सिंधु दीनबंधु जगत्पते गोपेशा गोपिका कांता राधा कांत नमोस्तुते। तप्त कांचन गौरांगी राधे वृंदावनेश्वरी वृषभानुसुते देवी प्रणमामि हरिप्रिये। वाञ्छाकल्पतरुभ्यश्च कृपा सिन्धुभ्य एव च पतितानां पावनेभ्यो वैष्णवेभ्यो नमो नमः। नमः ओं विष्णुपादाय कृष्णप्रेष्ठाय भूतले श्रीमते भक्तिवेदान्ता स्वामिन् इति नामिने। नमस्ते सारस्वते देवे गौरवाणी प्रचारिणे निर्विशेषा शून्यवादी पाश्चात्यदेशतारिणे। जयो श्रीकृष्ण चैतन्य प्रभो नित्यानंद श्री अद्वैत गदाधरा श्रीवासादि गौरभक्तवृंद। हरे कृष्णा कृष्ण कृष्ण हरे 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 राम 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 हरे हरे। ಕಳೆದ ವಾರ ಮೊದಲನೇ ಅಧ್ಯಾಯದ ಮೊದಲ 22 ಶ್ಲೋಕಗಳನ್ನು ನಾವು ಅಧ್ಯಯನ ಮಾಡಿದ್ದೇವೆ. ನಾವು ಏನನ್ನೆಲ್ಲ ಓದಿದ್ದೇವೆ ಅನ್ನೋದನ್ನ ಮೊದಲು ಒಮ್ಮೆ ಚರ್ಚೆ ಮಾಡೋಣ. ಕನ್ನಡ ಅನುವಾದವನ್ನ ಮಾಡ್ತಾ ಇರುವಂತಹ ಭಕ್ತರ ತಂಡಕ್ಕೆ ನಾನು ಧನ್ಯವಾದಗಳನ್ನ ಸಮರ್ಪಿಸ್ತೇನೆ. ಬಹಳ ಚೆನ್ನಾಗಿ ಕನ್ನಡದಲ್ಲಿ ಈ ಇಡೀ PPTಯನ್ನ ನೀವು ಟ್ರಾನ್ಸ್ಲೇಟ್ ಮಾಡಿದ್ದೀರಾ, ಧನ್ಯವಾದಗಳು. ಶ್ರೀಲ ಪ್ರಭುಪಾದರ ಒಂದು ಆಶೀರ್ವಾದವನ್ನ ಪಡೆಯುತ್ತಾ ಶ್ರೀ ರಾಧಾ ಗೋವಿಂದ ಮತ್ತು ಶ್ರೀ ಗೌರ್ಮಿತಾಯಿಯವರ ಒಂದು ಅನುಗ್ರಹದೊಂದಿಗೆ ನಾವು ಇವತ್ತಿನ ತರಗತಿಯನ್ನ ಪ್ರಾರಂಭ ಮಾಡೋಣ. ಮೊದಲನೇ ಅಧ್ಯಾಯದಲ್ಲಿ ನಾವು ಏನನ್ನೆಲ್ಲ ನೋಡಿದೆವು ಅಂತ ಇಲ್ಲಿ ಚರ್ಚೆ ಮಾಡುವುದಾದ್ರೆ, ವಿಮರ್ಶಿಸುವುದಾದ್ರೆ, ಪ್ರಭುಪಾದರು ಯಾತಕ್ಕೋಸ್ಕರ ಈ ಭಗವದ್ಗೀತೆಯ ಒಂದು ಪುಸ್ತಕವನ್ನ ಬರೆದಿದ್ದಾರೆ, ಯಥಾರೂಪವನ್ನ ಬರೆದಿದ್ದಾರೆ, ಅದರ ಧ್ಯೇಯ ಏನು ಅನ್ನೋದನ್ನ ನಾವು ನೋಡಿದ್ದೇವೆ. ಆಮೇಲೆ ಈ ಮಹಾಭಾರತ ಯುದ್ಧದ ಒಂದು ಸನ್ನಿವೇಶ, ಅದರಲ್ಲಿ ಹೇಗೆ ಆ ಒಂದು ಭಗವದ್ಗೀತೆ ಪ್ರಾರಂಭವಾಗ್ತದೆ, ಧೃತರಾಷ್ಟ್ರನ ಒಂದು ಪ್ರಶ್ನೆಯ ಮೂಲಕ ಧೃತರಾಷ್ಟ್ರನಿಗೆ ಅತ್ಯಂತ ಪ್ರೀತಿಪಾತ್ರನಾದಂತಹ ದುರ್ಯೋಧನ ತನ್ನ ಗುರುಗಳಾದಂತಹ ದ್ರೋಣಾಚಾರ್ಯರಲ್ಲಿ ಬಂದು ಯಾವ ರೀತಿಯಾಗಿ ಮಾತುಕತೆಯನ್ನ ನಡೆಸ್ತಾನೆ, ದ್ರೋಣಾಚಾರ್ಯರ ಉದಾರ ಸ್ವಭಾವ ಹಾಗೂ ದುರ್ಯೋಧನನ ರಾಜನೀತಿ, ಇವುಗಳ ಬಗ್ಗೆ ನಾವು ಚಿಂತನೆಯನ್ನ ಮಾಡಿದ್ದೇವೆ. ನಂತರ ಆ ಯುದ್ಧದಲ್ಲಿ ಜಯಶಾಲಿಗಳಾಗುವವರು ಪಾಂಡವರು ಅನ್ನುವುದಕ್ಕೆ ಏನೆಲ್ಲ ಒಂದು ಕುರುಹುಗಳು ನಮಗೆ ದೊರಕ್ತವೆ ಅನ್ನೋದನ್ನು ನಾವು ನೋಡಿದ್ದೇವೆ. ಆಂಜನೇಯನ ಚಿತ್ರವನ್ನ, ಆಂಜನೇಯನ ಒಂದು ಉಪಸ್ಥಿತಿಯನ್ನ ಧ್ವಜದಲ್ಲಿ ಹೊಂದಿರುವಂತಹ ಅರ್ಜುನನು ವಿಜಯಶಾಲಿ ಆಗ್ತಾನೆ ಅನ್ನೋದನ್ನ ನಾವು ಕಂಡಿದ್ದೇವೆ. ಕೊನೆಯದಾಗಿ ಅರ್ಜುನನು ಶ್ರೀಕೃಷ್ಣನಿಗೆ ಒಂದು ಆದೇಶವನ್ನ ಕೊಡುವಂತಹದ್ದು, ಸೇನಯೋರ್ ಭಯೋರ್ ಮಧ್ಯೆ ರಥಂ ಸ್ಥಾಪೆ ಮೇಚ್ಯುತ ಯಾವದೇತಾನ್ ನಿರೀಕ್ಷೇಹಂ ಯೋದ್ದು ಕಾಮಾನ ವಸ್ಥಿತಂ ಕೈರ್ಮಯ ಸಹ ಯೋದ್ಧವ್ಯಂ ಅಸ್ಮಿನ್ ರಣಸುಮುದ್ಯಮೆ. ಅರ್ಜುನ ಹೇಳುವಂತದ್ದು, ಈ ಒಂದು ರಣರಂಗದಲ್ಲಿ ನನ್ನ ಜೊತೆ ಯುದ್ಧದಲ್ಲಿ ಭಾಗವಹಿಸ್ಲಿಕ್ಕೋಸ್ಕರ ಬಂದು ನಿಂತಿರುವಂತಹ ಯೋಧರುಗಳನ್ನೆಲ್ಲ ಕಾಣುವಂತೆ ನನಗೆ ಈ ಒಂದು ರಥವನ್ನ ಎರಡು ಸೇನೆಗಳ ಮಧ್ಯೆ ಹೋಗಿ ನಿಲ್ಲಿಸು ಅರ್ಜುನ, ನಿಲ್ಲಿಸು ಅಚ್ಯುತ ಅಂತ ಹೇಳಿ ಶ್ರೀಕೃಷ್ಣನಲ್ಲಿ ಅರ್ಜುನನು ಹೇಳುವಂತಹದ್ದು.
ಅಚ್ಯುತ ಅನ್ನುವಂತಹ ಪದದ ಅರ್ಥವನ್ನು ಕೂಡ ನಾವು ನೋಡಿದ್ದೇವೆ. ಆಮೇಲೆ ಈ ಹಿಂಸೆ ಯಾವಾಗ ಒಳ್ಳೆಯದು, ಹಿಂಸೆಯನ್ನು ನಾವು ಯಾವ ರೀತಿಯಾಗಿ ಬಳಸಿಕೊಳ್ಳಬೇಕು, ಹಿಂಸೆಗೂ ಕೂಡ ಅದರದ್ದೇ ಆದಂತಹ ಒಂದು ಉಪಯೋಗ ಇದೆ ಅನ್ನೋದನ್ನ ನಾವು ನೋಡಿದ್ದೇವೆ. ಹೇಗೆ ಹಿಂಸೆಯನ್ನ ಪ್ರಭುಪಾದರು ಹೇಳಿರುವಂತಹ ಈ ಒಂದು ಹೇಳಿಕೆಯನ್ನ ತಪ್ಪಾಗಿ ಕೂಡ ಅನ್ವಯಿಸಬಹುದು, ಅದರಿಂದ ಏನೆಲ್ಲ ಪರಿಣಾಮಗಳು ಉಂಟಾಗ್ತವೆ ಅನ್ನೋದನ್ನು ಕೂಡ ನಾವು ಚರ್ಚೆ ಮಾಡಿದ್ದೇವೆ. ಮೊದಲನೆಯ ಪ್ರಶ್ನೆ, ಧೃತರಾಷ್ಟ್ರನ ಅನುಮಾನ, ಏನೆಲ್ಲ ನಡೀತಾ ಇದೆ ಯುದ್ಧ ಭೂಮಿಯಲ್ಲಿ ಅಂತ ಹೇಳಿ. ಆಮೇಲೆ ದುರ್ಯೋಧನನ ರಾಜನೀತಿ, ನಂತರ ಪಾಂಡವರ ವಿಜಯದ ಚಿಹ್ನೆಗಳು. ಶ್ರೀಕೃಷ್ಣನು ಭಕ್ತವತ್ಸಲನಾಗಿದ್ದಾನೆ, ಅರ್ಜುನನ ಸಾರಥಿಯಾಗಿದ್ದಾನೆ, ಅರ್ಜುನನ ಆದೇಶವನ್ನ ಪಡೆದು ತಾನು ರಥವನ್ನ ನಡೆಸ್ತಾ ಇದ್ದಾನೆ. ಆದ್ರಿಂದ ಭಗವಂತ ಭಕ್ತವತ್ಸಲ. ಇನ್ನು ಮುಂದಕ್ಕೆ ಈಗ ಅರ್ಜುನನು ಯಾಕೆ ಯುದ್ಧ ಮಾಡುವುದಿಲ್ಲ ಅನ್ನೋದಕ್ಕೆ ಕೊಟ್ಟಂತಹ ಮೂಲ 4 ಕಾರಣಗಳು. ಇವತ್ತಿನ ವಿಷಯ ಯಾವುದು ಅಂತ ಹೇಳಿದ್ರೆ, ಒಂದು ಕೃಷ್ಣನು ಭಕ್ತವತ್ಸಲ, ಇನ್ನೊಂದು ಅರ್ಜುನನು ಯುದ್ಧ ಮಾಡದಿರ್ಲಿಕ್ಕೆ ಕೊಡುವಂತಹ ಕಾರಣಗಳು. ಇವುಗಳ ಕುರಿತಾಗಿ ನಾವು ಇವತ್ತು ಚರ್ಚೆ ಮಾಡ್ಲಿಕ್ಕಿದ್ದೇವೆ. ಧರ್ಮಕ್ಷೇತ್ರೇ ಕುರುಕ್ಷೇತ್ರೇ ಸಮವೇತ ಯುಯುತ್ಸವ ಅಂತ ಹೇಳ್ತಾರೆ. ಧರ್ಮಕ್ಷೇತ್ರದಲ್ಲಿ ಅದು ಧಾರ್ಮಿಕವಾದಂತಹ ಕ್ಷೇತ್ರ, ಧರ್ಮಯುದ್ಧ ನಡೀತಾ ಇದೆ. ಇಬ್ಬರು ವ್ಯಕ್ತಿಗಳ ನಡುವೆ ಏನಾದರೂ ಜಗಳ ಇದ್ದಾಗ ಅದನ್ನು ಇತ್ಯರ್ಥ ಮಾಡಲಿಕ್ಕೆ ಒಂದು ಧಾರ್ಮಿಕವಾದಂತಹ ಸ್ಥಳದಲ್ಲಿ ಜನರು ಬಂದು ಸೇರ್ತಾರೆ. ನ್ಯಾಯ ತೀರ್ಮಾನವನ್ನ ಧಾರ್ಮಿಕವಾದಂತಹ ಸ್ಥಳದಲ್ಲಿ ಮಾಡುವುದರಿಂದ ಅಧರ್ಮಕ್ಕೆ ವಿಜಯ ಸಿಗುವಂತಹ ಒಂದು ಅವಕಾಶಗಳು ಕಡಿಮೆ. ಅದೇ ಒಂದು ಉದ್ದೇಶದಿಂದ ಧಾರ್ಮಿಕ ಕ್ಷೇತ್ರವಾದಂತಹ ಈ ಧರ್ಮಕ್ಷೇತ್ರದಲ್ಲಿ ಎಲ್ಲರೂ ಬಂದು ಸೇರಿದ್ದಾರೆ. ಇಲ್ಲಿ ಈಗ ಧರ್ಮವು ಪುನಃಸ್ಥಾಪನೆಯಾಗುತ್ತದೆ, ಅಧರ್ಮದ ನಾಶವಾಗಲಿಕ್ಕಿದೆ. ಅದಕ್ಕೆ ಉದಾಹರಣೆಯನ್ನು ನಾವು ನೋಡಿದ್ದೇವೆ. ಧರ್ಮಕ್ಷೇತ್ರ ಅಂತ ಹೇಳಿದ್ರೆ ಒಂದು ವ್ಯವಸಾಯವನ್ನ ಮಾಡುವಂತಹ ಭೂಮಿ. ಅಲ್ಲಿ ಶ್ರೀಕೃಷ್ಣನು ಬೇಡದ ಕಳೆಗಿಡಗಳನ್ನೆಲ್ಲ ಕಿತ್ತು ಎಸೆಯುತ್ತಾನೆ ಅನ್ನೋದನ್ನು ನಾವು ಕಂಡಿದ್ದೇವೆ ಕಳೆದ ವಾರದಲ್ಲಿ. ಅಧ್ಯಕ್ಷೇತೆ ಚಯ ಇಮಂ ಧರ್ಮ್ಯಂ ಸಂವಾದ ಮಾವಯೋ ಜ್ಞಾನಯಜ್ಞೇನ ತೇನಾಹಂ ಇಷ್ಟ ಸಾಮಿತಿ ನೇಮತಿ. ಅಂದ್ರೆ ನಮ್ಮ ಈ ಪವಿತ್ರ ಸಂಭಾಷಣೆಯನ್ನು ಯಾರು ಅಧ್ಯಯನ ಮಾಡುವನೋ ಅವನು ತನ್ನ ಬುದ್ಧಿಶಕ್ತಿಯಿಂದ ನನ್ನನ್ನು ಪೂಜಿಸುತ್ತಾನೆ. ಭಗವದ್ಗೀತೆಯ ಪ್ರಥಮ ಅಧ್ಯಾಯದಲ್ಲಿ ಭಗವಂತನು ಅರ್ಜುನನು ಈ ಇತರ ಯೋಧರ ಒಂದು ಅವಲೋಕನವನ್ನ ಮಾಡ್ತಾನೆ. ಅದರಲ್ಲಿ ಅನೇಕ ರಾಜರುಗಳ ಹೆಸರುಗಳೆಲ್ಲ ಬರ್ತವೆ. ಭಗವಾನ್ ಶ್ರೀಕೃಷ್ಣನ ಜೊತೆಗೆ ಇದು ಸಂಬಂಧವನ್ನು ಹೊಂದಿರುವುದರಿಂದ ಇದೆಲ್ಲವೂ ಕೂಡ ಮುಖ್ಯವೇ ಆಗಿದೆ ಅನ್ನುವುದನ್ನು ಕೂಡ ನಾವು ಕಳೆದ ವಾರ ನೋಡಿದ್ದೇವೆ. ಯಾರು ಭಗವದ್ಗೀತೆಯನ್ನ ಅಧ್ಯಯನ ಮಾಡ್ತಾರೋ ಅದು ಕೂಡ ಒಂದು ಯಜ್ಞ. ಆ ಯಜ್ಞವನ್ನ ನಾವು ಇವತ್ತು ಮಾಡ್ತಾ ಇದ್ದೇವೆ. ಅರ್ಜುನನು ಎಲ್ಲಿ ಒಂದು ರಥವನ್ನ ನಿಲ್ಲಿಸಲಿಕ್ಕೆ ಹೇಳ್ತಾನೆ. ಶ್ರೀಕೃಷ್ಣನು ಆ ರಥವನ್ನ ನೇರವಾಗಿ ಹೋಗಿ ಭೀಷ್ಮ ಮತ್ತೆ ದ್ರೋಣರ ಮತ್ತು ದ್ರೋಣರ ಮುಂದೆ ಹೋಗಿ ನಿಲ್ಲಿಸ್ತಾನೆ. ಎರಡೂ ಸೇನೆಗಳ ನಡುವೆ ಎಲ್ಲಿ ಬೇಕಾದ್ರೂ ನಿಲ್ಲಿಸಬಹುದಾಗಿತ್ತು, ಆದ್ರೆ ಶ್ರೀಕೃಷ್ಣನು ಅವರ ಮುಂದೆಯೇ ಹೋಗಿ ನಿಲ್ಲಿಸ್ತಾನೆ. ಯಾಕಂದ್ರೆ ಅರ್ಜುನನಿಂದ ಈ ಭಗವದ್ಗೀತೆಯನ್ನ ಈ ಲೋಕಕ್ಕೆ ಕೊಡಬೇಕಾಗಿದೆ. ಅದಕ್ಕೋಸ್ಕರ ಭಗವಾನ್ ಶ್ರೀಕೃಷ್ಣನು ಈ ರೀತಿಯಾಗಿ ಮಾಡ್ತಾ ಇದ್ದಾನೆ. ಭೀಷ್ಮ ದ್ರೋಣ ಪ್ರಮುಖತಃ ಸರ್ವೇಕ್ಷಾಂಚ ಮಹೀಕ್ಷಿತಾನ್ ಉವಾಚ ಪಾರ್ಥ ಪಶ್ಯೈತಾನ್ ಸಮವೀತಾನ್ ಕುರುನಿತಿ. ಅರ್ಜುನನಿಗೆ ಶ್ರೀಕೃಷ್ಣನು ಹೇಳುವಂತಹದ್ದು, ನೋಡು ಇಲ್ಲಿ ನೆರೆದಿರುವಂತಹ ಕೌರವರನ್ನ ನೋಡು. ಪಶ್ಯೈತಾನ್ ಪಾಂಡುಪುತ್ರಾಣ ಪಶ್ಯೈತಾನ್ ಸಮವೇತಾನ್ ಕುರುನಿತಿ. ಈ ಯಾರೆಲ್ಲ ಈ ಕೌರವರು ಬಂದು ಇಲ್ಲಿ ನಿಂತಿದ್ದಾರೋ ಕುರುಗಳು, ಅವರನ್ನೆಲ್ಲ ನೀನು ನೋಡು ಅರ್ಜುನ ಅಂತ ಹೇಳಿ ಅರ್ಜುನನಲ್ಲಿ ಶ್ರೀಕೃಷ್ಣನು ಹೇಳ್ತಾ ಇದ್ದಾನೆ. ಆಗ ಅರ್ಜುನ ಸೇನೆಯನ್ನ ಅವಲೋಕನ ಮಾಡ್ತಾನೆ. ತತ್ರ ಪಶ್ಯತ್ ಸಿತಾನ್ ಪಾರ್ಥ ಪಿತೃನ ಪಿತಾಮಹಾನ್ ಆಚಾರ್ಯಾನ್ ಮಾತುಲಾನ್ ಭ್ರಾತೃನ್ ಪುತ್ರಾನ್ ಪೌತ್ರಾನ್ ಸಖೀನ್ ತಥಾ ಶಶುರಾನ್ ಸುಹೃದಶ್ಚೈವ ಸೇನೆಯೋರುಭಯೋರಪಿ.
ಭಗವದ್ಗೀತೆಯ 26ನೇ ಶ್ಲೋಕ, ಮೊದಲನೇ ಅಧ್ಯಾಯದಲ್ಲಿ ನೀವು ಕಾಣಬಹುದು. ಯಾರನ್ನೆಲ್ಲ ಅರ್ಜುನ ಅಲ್ಲಿ ಕಾಣ್ತಾ ಇದ್ದಾನೆ ಅನ್ನೋದರ ಒಂದು ಪಟ್ಟಿಯೇ ಇದೆ. ಅವರನ್ನೆಲ್ಲ ನೋಡಿದ ನಂತರ ಏನು ಮಾಡ್ತಾನೆ ಅರ್ಜುನ? ತಾನ್ ಸಮೀಕ್ಷಸ ಕೌಂತೆಯ ಸರ್ವಾನ್ ಬಂಧೂನವಸ್ಥಿತಾನ್ ಕೃಪಯಾ ಪರಯಾ ವಿಷ್ಟೋ ವಿಷೀದನಿದಮಬ್ರವೀತ್. ಅರ್ಜುನನು ಮುಂದಿನ ಮಾತುಗಳನ್ನ ಹೇಳ್ತಾನೆ ಶ್ರೀಕೃಷ್ಣನಲ್ಲಿ. ಈ ಮಾತುಗಳು 27ನೇ ಶ್ಲೋಕದಿಂದ ಪ್ರಾರಂಭವಾಗಿ 43ನೇ ಶ್ಲೋಕದವರೆಗೆ ಮುಂದುವರಿಯುತ್ತದೆ. ಈ ಒಟ್ಟು 46 ಶ್ಲೋಕಗಳಿವೆ. ಅಂದ್ರೆ ನಾವು ಕೊನೆಯವರೆಗೆ, ಈ ಅಧ್ಯಾಯದ ಕೊನೆಯವರೆಗೆ ಅರ್ಜುನನ ಸಂಭಾಷಣೆಗಳನ್ನೇ ಕೇಳಲಿಕ್ಕಿದ್ದೇವೆ. ಅರ್ಜುನನು ಯಾಕೆ ಯುದ್ಧವನ್ನ ಮಾಡುವುದಿಲ್ಲ ಅಂತ ಹೇಳುವಂಥದ್ದು. ಮೊದಲನೇದಾಗಿ ಅರ್ಜುನ ಹೇಳೋದು, ಇವರೆಲ್ಲ ನನ್ನವರು, ನನ್ನ ಸಂಬಂಧಿಕರು, ನನ್ನ ಸಂಗಡಿಗರು, ನಮ್ಮ ಒಂದೇ ಕುಟುಂಬದವರು. ಇವರನ್ನೆಲ್ಲ ನಾನು ಯಾಕೆ ಸಾಯಿಸಬೇಕು? ಇವರನ್ನೆಲ್ಲ ನಾನು ಸಾಯಿಸಲಿಕ್ಕೆ ಸಾಧ್ಯ ಇಲ್ಲ. ಅವರ ಮೇಲೆ ಅನುಕಂಪವನ್ನ ಅರ್ಜುನನು ತೋರ್ತಾನೆ. ಎರಡನೇ ಕಾರಣ ಅರ್ಜುನ ಕೊಡುವಂತದ್ದು, ಕೃಷ್ಣ ಈ ಯುದ್ಧವು ನಡೆದರೂ ಕೂಡ ಯಾರಿಗೂ ಲಾಭ ಇಲ್ಲ, ಯಾರಿಗೂ ಆನಂದ ಇಲ್ಲ. ಒಬ್ಬರನ್ನೊಬ್ಬರು ಸಾಯಿಸುವುದರಿಂದ ಯಾರಿಗೆ ಏನು ಸಂತೋಷ ಸಿಗ್ಲಿಕ್ಕೆ ಸಾಧ್ಯ, ಏನು ಸುಖ ಸಿಗ್ಲಿಕ್ಕೆ ಸಾಧ್ಯ? ನಾನು ಯುದ್ಧದಲ್ಲಿ ವಿಜಯಿಯಾದ್ರೂ ಕೂಡ ಯಾರ ಜೊತೆ ಈ ವಿಜಯವನ್ನ ಹಂಚಿಕೊಳ್ಳಲಿ? ಈ ರೀತಿಯಾಗಿ ಆನಂದವಿಲ್ಲ, ಈ ಸಂತೋಷ ನನಗೆ ಇಲ್ಲಿ ಸಿಗುವುದಿಲ್ಲ ಅನ್ನುವಂತಹ ಎರಡನೇ ವಾದವನ್ನ ಅರ್ಜುನನು ಹೇಳ್ತಾನೆ. ಮೂರನೇದಾಗಿ ಅರ್ಜುನ ಹೇಳುವುದು ಪಾಪದ ಚಟುವಟಿಕೆಗಳ ಭಯ. ಅರ್ಜುನ ಕೃಷ್ಣನಿಗೆ ಹೇಳುವುದು, ಇಷ್ಟು ದೊಡ್ಡ ಒಂದು ಯುದ್ಧವನ್ನ ಮಾಡಿದ್ರೆ ಎಷ್ಟೊಂದು ಜನರು ಪ್ರಾಣವನ್ನ ಕಳೆದುಕೊಳ್ತಾರೆ. ಅಷ್ಟು ಜನರ ಆ ಒಂದು ಹತ್ಯೆಗೆ ನಾವು ಕಾರಣರಾದ್ರೆ ನಾವು ಇನ್ನು ಯಾವ ನರಕಕ್ಕೆ ಹೋಗ್ಬೇಕು? ನಮಗೆ ಮುಂದಿನ ಗತಿ ಏನಾಗಬೇಕು? ಇಂತಹ ಘೋರವಾದಂತಹ ಕೃತ್ಯವನ್ನ ನಾವು ಯಾಕೆ ಮಾಡಬೇಕು ಕೃಷ್ಣ ಅಂತ ಹೇಳಿ ಅರ್ಜುನನು ಕೇಳ್ತಾ ಇದ್ದಾನೆ. ಕೊನೆಯದಾಗಿ ಅರ್ಜುನ ಹೇಳುವುದು ವಂಶದ ನಾಶ. ಇಷ್ಟೊಂದು ರಾಜರುಗಳು ಇಲ್ಲಿ ಬಂದು ಸೇರಿದ್ದಾರೆ, ಸೈನಿಕರು ಇದ್ದಾರೆ, ಇವರೆಲ್ಲ ಸಾಯ್ತಾ ಇದ್ದಾರೆ. ಇಲ್ಲಿ ಯಾರೆಲ್ಲ ಬಂದಿದ್ದಾರೋ ಈಗ ಈ 18 ಅಕ್ಷೋಹಿಣಿ ಸೈನ್ಯ, ಇದೆಲ್ಲ ಕೂಡ ನಾಶವಾಗಿ ಹೋದ್ರೆ ಇವರನ್ನೇ ನಂಬಿಕೊಂಡು ಮನೆಯಲ್ಲಿ ಇರುವವರ ಗತಿ ಏನಾಗಬೇಕು? ಅವರನ್ನು ಯಾರು ನೋಡಿಕೊಳ್ತಾರೆ? ಅವರ ಮಕ್ಕಳಿಗೆ ಯಾರು ಮಾರ್ಗದರ್ಶನ ಮಾಡ್ತಾರೆ? ಅವರ ಮನೆಯಲ್ಲಿರುವಂತಹ ಸ್ತ್ರೀಯರು, ವೃದ್ಧರು, ಮಕ್ಕಳು, ಇವರನ್ನೆಲ್ಲ ಯಾರು ರಕ್ಷಣೆ ಮಾಡ್ತಾರೆ? ಅವರಿಗೆ ಮಾರ್ಗದರ್ಶಕರು ಯಾರು? ಅವರ ಮುಂದಿನ ಭವಿಷ್ಯ ಏನಾಗಬೇಕು? ಅವರ ವಂಶವೇ ನಾಶವಾಗಿ ಹೋಗ್ತದೆ. ಈ ರೀತಿ ಒಂದು ಘೋರವಾದಂತಹ ಕಾರ್ಯಕ್ಕೆ ನಾವು ಅಣಿಯಾಗ್ತಾ ಇದ್ದೇವೆ. ಕೃಷ್ಣ, ಇದನ್ನು ನಾವು ಈ ಕೂಡಲೇ ನಿಲ್ಲಿಸಬೇಕು, ಇದನ್ನು ನಾವು ಮುಂದುವರಿಲಿಕ್ಕೆ ಬಿಡಬಾರದು, ದಯವಿಟ್ಟು ಈ ಯುದ್ಧವನ್ನ ನಿಲ್ಲಿಸು ಅಂತ ಹೇಳಿ ಅರ್ಜುನನು ಕೃಷ್ಣನಲ್ಲಿ ಕೇಳ್ತಾನೆ. ನಮಗ್ ಕೂಡ ಈ ಕಾರಣಗಳೆಲ್ಲ ತುಂಬಾ ಸರಿ ಅಂತ ಹೇಳಿ ಅನ್ನಿಸ್ತದೆ. ಸರಿ ಅಲ್ವಾ? ಅರ್ಜುನ ಹೇಳಿದ್ದೆಲ್ಲ ಸರಿ, ಏನು ತಪ್ಪಿದೆ? ಇಷ್ಟು ದೊಡ್ಡ ಒಂದು ಹತ್ಯಾಕಾಂಡವನ್ನ ಮಾಡುವಂತಹ ಅಗತ್ಯ ಏನಿದೆ? ಯುದ್ಧ ಬೇಡ, ಎಲ್ಲರೂ ಕೂಡ ರಾಜಿ ಮಾಡಿಕೊಂಡು ಬಿಡುವ, ಸಮಾಧಾನದಿಂದ ಎಲ್ಲರೂ ಅವರವರ ಮನೆಗೆ ಹೋಗಿ ಬಿಡುವ. ಆದ್ರೆ ಇದನ್ನ ನಿರ್ಧಾರ ಮಾಡಲಿಕ್ಕೆ ಇದು ಸೂಕ್ತ ಸಮಯ ಅಲ್ಲ. ಯಾಕೆ ಇದು ಸೂಕ್ತವಾದ ಸಮಯ ಅಲ್ಲ? ಯುದ್ಧ ಪ್ರಾರಂಭವಾದದ್ದು ಹೇಗೆ ಅಂತೇಳಿ ನಾವು ಸ್ವಲ್ಪ ಅವಲೋಕನ ಮಾಡಿ ನೋಡ್ಬೇಕು. ಯುದ್ಧವನ್ನ ಸುಮ್ಮನೆ ಪ್ರಾರಂಭ ಮಾಡಿಲ್ಲ, ಅದಕ್ಕೆ ಸರಿಯಾದಂತಹ ಪೂರ್ವ ಸಿದ್ಧತೆ ಮಾಡಲಾಗಿದೆ. ಮೊದಲನೇದಾಗಿ ಶ್ರೀಕೃಷ್ಣನು ಯುಧಿಷ್ಠಿರ ಮಹಾರಾಜನ ದೂತನಾಗಿ ದುರ್ಯೋಧನನ ಬಳಿಗೆ ಬಂದು ಏನು ಹೇಳ್ತಾನೆ? ದುರ್ಯೋಧನ ಅಥವಾ ಧೃತರಾಷ್ಟ್ರ, ಯುದ್ಧವನ್ನ ಮಾಡಲಿಕ್ಕೆ ಪಾಂಡವರಿಗೂ ಕೂಡ ಇಷ್ಟ ಇಲ್ಲ. ಅವರಿಗೆ ಏನನ್ನ ನೀನು ಕೊಡಬೇಕೋ ಅದನ್ನ ಕೊಟ್ರೆ ಅವರು ಯುದ್ಧವನ್ನ ಮಾಡುವುದಿಲ್ಲ, ಅವರು ಅವರಷ್ಟಕ್ಕೆ ಇರ್ತಾರೆ. ನೀನು ಏನು ಮೊದಲು ಆ ಒಂದು ದ್ಯೂತದಲ್ಲಿ ಏನು ಒಂದು ಮಾತನ್ನ ಹೇಳಿದ್ಯೋ ಅದೇ ರೀತಿಯಾಗಿ ಅವರಿಗೆ ಸೇರಬೇಕಾದಂತಹ ಭೂಮಿಯನ್ನು ಅವರಿಗೆ ಕೊಡು. ದುರ್ಯೋಧನ ಒಪ್ಪಿಕೊಳ್ಳುವುದಿಲ್ಲ.
ಸರಿ, ಅವರಿಗೆ ಎಲ್ಲ ಭೂಮಿಯನ್ನು ಕೊಡದೇ ಇದ್ರೂ ಪರವಾಗಿಲ್ಲ, 5 ಪಾಂಡವರಿಗೆ 5 ಗ್ರಾಮಗಳನ್ನಾದ್ರೂ ಕೊಡು, ಅವರು ಅದರಲ್ಲೇ ಸುಖವಾಗಿ ಇರ್ತಾರೆ. ಶ್ರೀಕೃಷ್ಣನ ಮಾತನ್ನ ಪಾಂಡವರು ಯಾವತ್ತೂ ಮೀರುವುದಿಲ್ಲ. ಆದ್ರೆ ದುರ್ಯೋಧನ ಏನು ಹೇಳ್ತಾನೆ, 1 ಸೂಜಿ ಮನೆಯಷ್ಟು ಜಾಗವನ್ನು ನಾನು ಪಾಂಡವರಿಗೆ ಕೊಡುವುದಿಲ್ಲ ಅಂತ ಹೇಳಿದಾಗ ಯುದ್ಧ ಅನಿವಾರ್ಯವಾಗ್ತದೆ. ದುರ್ಯೋಧನ ಅಧರ್ಮಿ, ಆತನು ಪಾಂಡವರಿಗೆ ಎಲ್ಲಾ ರೀತಿಯ ಅನ್ಯಾಯವನ್ನು ಮಾಡಿದ್ದಾನೆ. ಆತನೊಬ್ಬ ಆತತಾಯಿ, ಭೀಮನನ್ನ ವಿಷ ಹಾಕಿ ಸಾಯಿಸಲಿಕ್ಕೆ ಪ್ರಯತ್ನ ಪಟ್ಟದ್ದು, ಅವರನ್ನ ಬೆಂಕಿ ಹಚ್ಚಿ ಸಾಯಿಸಲಿಕ್ಕೆ ಪ್ರಯತ್ನಿಸಿದ್ದು, ದ್ರೌಪದಿಗೆ ಅವಮಾನವನ್ನ ಮಾಡಿದ್ದು, ಅವರ ಒಂದು ಸಂಪತ್ತನ್ನ ದೋಚಿದ್ದು, ಹೀಗೆ ಅನೇಕ ಅನ್ಯಾಯಗಳನ್ನ ದುರ್ಯೋಧನ ಮಾಡಿದ್ದಾನೆ. ಹಾಗಾಗಿ ಅವನೊಬ್ಬ ಅಧರ್ಮಿ ಅನ್ನುವುದಕ್ಕೆ ಯಾವುದೇ ಒಂದು ಅನುಮಾನ ಇಲ್ಲ. ಈಗ ಅರ್ಜುನನು ಯುದ್ಧವನ್ನ ಮಾಡದೇ ಇದ್ರೆ ಅಂತಹ ಅಧರ್ಮಿಯನ್ನ ಬೆಳೆಯಲು ಬಿಟ್ಟ ಹಾಗೆ ಆಗ್ತದೆ. ಅದರಿಂದ ಈ ಯುದ್ಧವು ನಡೆಯಬೇಕು ಅನ್ನುವುದು ಶ್ರೀಕೃಷ್ಣನ ಒಂದು ನಿರ್ಧಾರ. ಇಷ್ಟೊಂದು ಕಾರಣಗಳನ್ನು ಕೊಟ್ಟಿರುವಂತಹ ಅರ್ಜುನನನ್ನ ಶ್ರೀಕೃಷ್ಣನು ಯಾವ ರೀತಿಯಾಗಿ ಯುದ್ಧವನ್ನ ಮಾಡಲಿಕ್ಕೆ ತಿಳಿಸಿಕೊಡ್ತಾನೆ, ಅರ್ಜುನನ ಎಲ್ಲ ಪ್ರಶ್ನೆಗಳಿಗೆ ಶ್ರೀಕೃಷ್ಣನು ಹೇಗೆ ಉತ್ತರವನ್ನ ಕೊಡ್ತಾನೆ ಅನ್ನುವುದೇ ಈ ಇಡೀ ಒಂದು ಭಗವದ್ಗೀತೆಯ ವಿಷಯ ವಸ್ತು. ಭಗವದ್ಗೀತೆ ಅನ್ನುವಂಥದ್ದು ಕೇವಲ ಅರ್ಜುನನಿಗೆ ಮಾತ್ರ ಅಲ್ಲ. ಯಾಕಂದ್ರೆ ಅರ್ಜುನನಿಗೆ ಬೇಕಾದದಕ್ಕಿಂತಲೂ ಹೆಚ್ಚಿನ ವಿಷಯಗಳು ಈ ಭಗವದ್ಗೀತೆಯಲ್ಲಿ ಇದೆ. ಇದು ಸಮಸ್ತ ಮನುಕುಲಕ್ಕೋಸ್ಕರ ಭಗವಾನ್ ಶ್ರೀಕೃಷ್ಣನು ಕೊಟ್ಟಿರುವಂತಹದ್ದು ಗೀತಾಮೃತ. ಭಗವದ್ಗೀತೆ ಯಾವಾಗಲೂ ಕೂಡ ಪ್ರಸ್ತುತ. ಅದು 5000 ವರ್ಷಗಳ ಹಿಂದೆ ಇರಬಹುದು, ಅಥವಾ ಈಗ ಇರಬಹುದು, ಅಥವಾ ಇನ್ನು ಮುಂದೆ ಭವಿಷ್ಯದಲ್ಲಿ ಇರಬಹುದು. ಭಗವದ್ಗೀತೆಯಿಂದ ಕಲಿಯಬೇಕಾದದ್ದು ಎಲ್ಲ ಕಾಲದಲ್ಲಿಯೂ ಕೂಡ ಇದೆ. ಅರ್ಜುನನು ಏನು ಹೇಳ್ತಾನೆ? ಮೊದಲನೇ ಕಾರಣ ಸಹಾನುಭೂತಿ. ಕೃಪಯಾ ಪರಯಾ ವಿಷ್ಣು, ನನಗೆ ನಾನೊಬ್ಬ ಕೃಪಣನಾಗಿದ್ದೇನೆ, ಅವರ ಮೇಲೆ ಕೃಪೆ ನನಗೆ ಬರ್ತಾ ಇದೆ. ಆಕ್ರಾಂತನಾಗಿದ್ದಾನೆ. ಪರಯ ಉತ್ತಮ ಶ್ರೇಣಿಯ, ಕೃಪೆ ಯಾವಾಗಲೂ ಕೂಡ ಭಕ್ತರಿಗೆ ಮಾತ್ರ ಕೃಪೆ ಅನ್ನುವಂಥದ್ದು ಬರುವಂಥದ್ದು. ಅಭಕ್ತರಿಗೆ ಯಾವುದೇ ಒಳ್ಳೆಯ ಗುಣಗಳಿರ್ಲಿಕ್ಕೆ ಸಾಧ್ಯ ಇಲ್ಲ. ಯಸ್ಯಾಸ್ತಿ ಭಕ್ತಿರ್ ಭಗವತ್ಯ ಕಿಂಚನ ಸರ್ವೈ ಗುಣೈಸ್ತತ್ರ ಸಮಾಸತೆ ಸುರ ಹರೌ ಅಭಕ್ತಸ್ಯ ಕುತೋ ಮಹದ್ಗುಣ ಮನೋರಥೇನಾಸತೋ ಧಾವತೋ ಬಹಿ. ಯಾರಿಗೆ ಭಗವಂತನಲ್ಲಿ ಭಕ್ತಿ ಇದೆಯೋ ಅವರಲ್ಲಿ ಎಲ್ಲ ಸದ್ಗುಣಗಳು ಇರ್ತವೆ. ಯಾರಿಗೆ ಭಕ್ತಿ ಇಲ್ಲವೋ ಅವರಿಗೆ ಯಾವ ಸದ್ಗುಣವೂ ಇರ್ಲಿಕ್ಕೆ ಸಾಧ್ಯ ಇಲ್ಲ. ಒಂದು ವೇಳೆ ಅವರಲ್ಲಿ ಒಳ್ಳೆಯ ಗುಣ ಕಾಣ್ತಾ ಇದ್ರು ಕೂಡ ಅದು ಕೇವಲ ಭಯದ ಕಾರಣಕ್ಕಾಗಿ, ಅಥವಾ ಅವರ ಆ ಒಂದು ಕಾನೂನಿನ ಭಯದಿಂದ ಮಾತ್ರ ಅವರು ಆ ರೀತಿಯಾಗಿರ್ತಾರೆ ಅಷ್ಟೇ. ಆದ್ರೆ ಯಾರು ಭಕ್ತರಾಗಿರ್ತಾರೋ ಅವರಿಗೆ ಎಲ್ಲರ ಮೇಲೆ ಕರುಣೆ ಇರ್ತದೆ. ಈಗ ನಾವು ಇಲ್ಲಿ ನೋಡಬಹುದು, ಅರ್ಜುನನಿಗೆ ಬಂದಂತಹ ಅನುಮಾನಗಳು, ಅರ್ಜುನನಿಗೆ ಆಗ್ತಾ ಇರುವಂತಹ ಅನುಭವ ದುರ್ಯೋಧನನಿಗೆ ಆಗ್ತಾ ಇಲ್ಲ. ಯಾಕಂದ್ರೆ ದುರ್ಯೋಧನ ಭಕ್ತನಲ್ಲ. ಕುಂತಿಯ ಮಗನಾದ ಅರ್ಜುನನು ಈ ಎಲ್ಲ ವಿಧದ ಶ್ರೇಣಿಯ ಸ್ನೇಹಿತರು ಮತ್ತು ಸಂಬಂಧಿಕರನ್ನು ಕಂಡಾಗ ಅವನು ಕರುಣೆಯಿಂದ ತುಂಬಾ ಭಾವಪರವಶನಾದನು. ಹೇಗಪ್ಪ ಯುದ್ಧವನ್ನ ಮಾಡಲಿ, ಇಷ್ಟೊಂದು ಜನರನ್ನು ನಾನು ಹೇಗೆ ಸಾಯಿಸಲಿ, ಇವರೆಲ್ಲ ನನ್ನವರೇ ಆಗಿದ್ದಾರೆ. ಕಿಂ ಭೋಗೈರ್, ಏನು ಭೋಗಿಸಲಿ ನಾನು? ಇಷ್ಟೊಂದೆಲ್ಲ ದೊಡ್ಡ ರಾಜ್ಯ, ಇಡೀ ಪ್ರಪಂಚವನ್ನೇ ಗೆಲ್ಲುವಂತಹ ಯುದ್ಧ ಇದು. ಯಾರು ಗೆಲ್ತಾರೋ ಅವರಿಗೆ ಪ್ರಪಂಚವೇ ದೊರೆಯುತ್ತದೆ. ಹಿಂದೆ ನವದೆಹಲಿ ಅನ್ನುವಂಥದ್ದು ಇಡೀ ಪ್ರಪಂಚಕ್ಕೆ ರಾಜಧಾನಿಯಾಗಿತ್ತು. ಇಲ್ಲ, ಪ್ರಭುಪಾದರು ಇದನ್ನ ನಮ್ಮ ಭಗವದ್ಗೀತೆಯಲ್ಲೇ ಅವರ ತರಗತಿಯಲ್ಲಿ ಹೇಳ್ತಾರೆ. ಅಷ್ಟು ದೊಡ್ಡ ರಾಜ್ಯವನ್ನ, ಅಷ್ಟು ದೊಡ್ಡ ಭೂಮಿಯನ್ನ ಆಳುವಂತಹ ಒಂದು ಅವಕಾಶ ಅರ್ಜುನನಿಗೆ ದೊರಕ್ತಾ ಇದೆ. ಆದ್ರೆ ರಾಜ್ಯ ಸುಖವನ್ನ ದೊರಕಿದ ಮೇಲೆ ಏನು ಮಾಡುವುದು? ಯಾರಿಗೋಸ್ಕರ ನಾವು ರಾಜ್ಯವ ಸುಖವನ್ನು ಮತ್ತು ಬದುಕನ್ನು ಬಯಸುತ್ತೇವೆಯೋ ಅವರೇ ಈಗ ನಮ್ಮ ವಿರುದ್ಧವಾಗಿ ಯುದ್ಧಕ್ಕೆ ಸನ್ನದ್ಧರಾಗಿರುವಾಗ ಅವುಗಳಿಂದ ಏನು ಪ್ರಯೋಜನ? ನಾವು ಯಾರ ಜೊತೆ ನಮ್ಮ ಸಂತೋಷವನ್ನ ಹಂಚಿಕೊಳ್ಳಬೇಕೋ ಅವರನ್ನೇ ಸಾಯಿಸಿ ನಾವು ಏನು ಸಂತೋಷ ಪಡಲಿಕ್ಕೆ ಸಾಧ್ಯ? ಅವರಿಂದಲೇ ಕಿತ್ತುಕೊಳ್ಳುವಂತಹ ಈ ಒಂದು ಭೂಮಿ ನಮಗೆ ಯಾಕೆ ಬೇಕು? ಕಿಂ ಭೋಗೈರ್ ಜೀವಿತೆ ಎನ್ನುವ ಇದರಲ್ಲಿ ನಮಗೆ ಆನಂದ
ಇಲ್ಲ. ಧೃತರಾಷ್ಟ್ರನ ಮಕ್ಕಳು ಅವರು ನಮ್ಮವರೇ. ಅವರನ್ನ ಸಾಯಿಸಿ ನಮಗೆ ಏನು ಸಂತೋಷ ಸಿಗ್ಲಿಕ್ಕೆ ಸಾಧ್ಯ? ಪ್ರಭುಪಾದರು ಈ ಒಂದು ವಿಚಾರವನ್ನ ಇಲ್ಲಿ ಭಾವಾರ್ಥದಲ್ಲಿ ಹೇಳ್ತಾ ಇದ್ದಾರೆ. ಇದನ್ನ ಯಾರಾದ್ರೂ ಓದ್ಬೋದಾ? ಓದೋರು ಕೈ ಮೇಲೆತ್ತಿ. ಮೀರಾ ಮಾತಾಜಿ. ಹರೇ ಕೃಷ್ಣ ಪ್ರಭುಜಿ. ಆನಂದವಿಲ್ಲ. ಪ್ರತಿಯೊಬ್ಬರಿಗೂ ತನ್ನ ಸಂಪತ್ತನ್ನು ಬಂಧು ಮಿತ್ರರಿಗೆ ತೋರಿಸಬೇಕೆಂಬ ಅಪೇಕ್ಷೆ ಇರುತ್ತದೆ. ಆದರೆ ಅರ್ಜುನನು ತನ್ನ ಬಂಧು ಮಿತ್ರರೆಲ್ಲ ರಣರಂಗದಲ್ಲಿ ಸಾಯುತ್ತಾರೆ. ಆದ್ದರಿಂದ ವಿಜಯವನ್ನು ಗಳಿಸಿದ ಮೇಲೆ ತನ್ನ ಸಂಪತ್ತನ್ನು ಹಂಚಿಕೊಳ್ಳಲು ಸಾಧ್ಯವಾಗುವುದಿಲ್ಲ ಎಂದು ಆತಂಕ ಪಡುತ್ತಾನೆ. ಪ್ರಭುಪಾದರು ಹೇಳ್ತಾರೆ, ಯಾರಿಗೋಸ್ಕರ ಅರ್ಜುನ ಯುದ್ಧವನ್ನ ಮಾಡಬೇಕು? ಯಾವ ಲಾಭಕ್ಕೋಸ್ಕರ ಯುದ್ಧವನ್ನ ಮಾಡಬೇಕು? ಯಾರ ಜೊತೆ ಹಂಚಿಕೊಳ್ಳಬೇಕೋ ಅವರೇ ಸಾಯ್ತಾ ಇದ್ದಾರೆ ಈ ಯುದ್ಧದಲ್ಲಿ. ಆದ್ರಿಂದ ನಾನು ಯುದ್ಧವನ್ನ ಮಾಡುವುದಿಲ್ಲ. ನಮಿತಾ ಮಾತಾಜಿ. ಹರೇ ಕೃಷ್ಣ ಪ್ರಭುಜಿ, ಧನ್ಯವಾದ ಪ್ರಣಾಮ. ಅರ್ಜುನನು ಕೃಷ್ಣನ ಒಳ್ಳೆಯ ಗೆಳೆಯ ಮತ್ತು ಪರಮ ಭಕ್ತನಾದರೂ ಕೂಡ ತನ್ನ ಕುಟುಂಬದ ಕುರಿತು ಯೋಚಿಸುತ್ತಿದ್ದಾನೆ. ಗೃಹಸ್ಥನಾಗಿರುವುದರಿಂದ ಕೃಷ್ಣನು ಅಷ್ಟು ಮುಖ್ಯವಲ್ಲ, ನನ್ನ ಕುಟುಂಬವೇ ಮುಖ್ಯ ಎಂದು ಯೋಚಿಸುತ್ತಿದ್ದಾನೆ. ಹೀಗೆ ಅವನು ಯೋಚಿಸಿದರೂ ಕೂಡ ಅವನೊಬ್ಬ ಭಕ್ತನೇ. ಆದ್ದರಿಂದ ಕನಿಷ್ಠಾಧಿಕಾರಿಯಾಗಿ ಒಬ್ಬನು ಭಕ್ತಿಯ ಕೆಳಹಂತದ ಕೃಷ್ಣ ಪ್ರಜ್ಞೆಯಲ್ಲಿ ಆಸಕ್ತಿಯನ್ನು ಹೊಂದಿದ್ದರೂ ಕೂಡ ಈ ಭೌತಿಕ ಜೀವನವನ್ನು ಸುಧಾರಿಸುವುದೇ ಅವನ ನಿಜವಾದ ಆಸಕ್ತಿ ಆಗಿರುತ್ತದೆ. ಧನ್ಯವಾದ. ಕೂಡ ತಮ್ಮ ವಿಡಿಯೋವನ್ನ ಆನ್ ಮಾಡಿಟ್ಕೊಳ್ಳಿಕ್ಕೆ ನಾನು ವಿನಂತಿಸ್ತೇನೆ. ಅದನ್ನು ಮೊದಲೇ ಹೇಳಬೇಕಾಗಿತ್ತು. ದಯವಿಟ್ಟು ತಮ್ಮ ವಿಡಿಯೋವನ್ನ ಆನ್ ಮಾಡಿಟ್ಕೊಳ್ಳಿ, ವಿಡಿಯೋವನ್ನ ಅನ್ಮ್ಯೂಟ್ ಮಾಡಿಟ್ಕೊಳ್ಳಿ. ಈಗ ಅರ್ಜುನನು ಭಗವಂತನ ಉತ್ತಮವಾದಂತಹ ಗೆಳೆಯ. ಆದ್ರೂ ಕೂಡ ಈಗ ಅರ್ಜುನನು ಏನು ಯೋಚನೆ ಮಾಡ್ತಾ ಇದ್ದಾನೆ? ಈ ಯುದ್ಧವನ್ನ ಮಾಡಿದ್ರೆ ನನಗೇನು ಲಾಭ? ನಾನು ಸಂತೋಷವಾಗಿರ್ಲಿಕ್ಕೆ ಸಾಧ್ಯ ಇದೆಯೋ ಈ ಒಂದು ಯುದ್ಧವನ್ನ ಮಾಡುವುದರಿಂದ ಅನ್ನುವುದು ಅರ್ಜುನನಿಗೆ ಬಹಳ ಮುಖ್ಯವಾಗಿದೆ. ಬೇರೆ ವಿಚಾರಗಳು ಆತನಿಗೆ ಬರ್ತಾ ಇಲ್ಲ. ಈ ಯುದ್ಧ ಅನ್ನುವಂಥದ್ದು ಧರ್ಮ ಯುದ್ಧ. ಇದರಲ್ಲಿ ಯುದ್ಧ ಗೆದ್ರೆ ಧರ್ಮದ ಸ್ಥಾಪನೆ ಆಗ್ತದೆ. ಈ ರೀತಿಯಾಗಿ ಅರ್ಜುನನು ಯೋಚನೆ ಮಾಡ್ತಾ ಇಲ್ಲ. ಭಕ್ತಿಗೆ ಬಂದಾಗ ನಾವು ಕೂಡ ಇದೇ ರೀತಿಯಾಗಿ ಯೋಚನೆ ಮಾಡ್ತೇವೆ. ನಾನು ಭಕ್ತಿಯನ್ನ ಮಾಡಿದ್ರೆ ನನಗೇನು ಲಾಭ ಇದೆ? ನನ್ನ ಜೀವನದಲ್ಲಿ ನಾನೇನು ಪಡೀಲಿಕ್ಕೆ ಸಾಧ್ಯ? ನಾನು ಭಗವದ್ಗೀತೆಯನ್ನ ಓದಿದ್ರೆ ನನಗೆ ಏಕಾಗ್ರತೆ ಚೆನ್ನಾಗಿ ಆಗ್ತದೋ? ನಾನು ಪರೀಕ್ಷೆಯಲ್ಲಿ ಚೆನ್ನಾಗಿ ಓದ್ಬಹುದು ಅಂತ ಹೇಳಿ ಮಕ್ಕಳು ಕೂಡ ಕೇಳ್ತಾರೆ. ಭಗವದ್ಗೀತೆ ಓದಿದ್ರೆ ಕಾನ್ಸಂಟ್ರೇಷನ್ ಚೆನ್ನಾಗಿ ಆಗ್ತದ ಅಂತ. ಹೀಗೆ ಆರಂಭಿಕ ಸ್ಥಿತಿಯಲ್ಲಿ ನಾವು ಆಧ್ಯಾತ್ಮಿಕ ಜೀವನದಲ್ಲಿ ಭೌತಿಕ ಜೀವನಕ್ಕೆ ಏನು ಲಾಭ ಇದೆ ಅನ್ನೋದನ್ನ ನಾವು ಯೋಚನೆ ಮಾಡ್ತೇವೆ. ನಂತರ ಮುಂದಿನ ಕಾರಣ ಏನು ಹೇಳುದು ಅಂತ ಹೇಳಿದ್ರೆ, ಪಾಪಮೇವ ಶ್ರಯೇದಸ್ಮಾನ್. ಈ ಪಾಪ ನಮಗೆ ಉಂಟಾಗ್ತದೆ. ಇಷ್ಟೊಂದು ಜನರನ್ನ ನಾವು ಸಾಯಿಸುವುದರಿಂದ ನಾವು ಪಾಪಕ್ಕೆ ಭಾಗಿಯಾಗ್ತೇವೆ. ಇಂತಹ ಆಕ್ರಮಣಕಾರರನ್ನು ಕೊಂದರೆ ನಮಗೆ ಪಾಪವೇ ಘಟಿಸ್ತದೆ. ಮತ್ತ 6ನೇ ಶ್ಲೋಕದಲ್ಲಿದೆ, ಪಾಪಮೇವ ಶ್ರಯೇದಸ್ಮಾನ್ ಹತ್ವೈತಾನ್ ಆತತಾಯಿನಃ ತಸ್ಮಾನ್ನರ್ಹ ವಯಂ ಹರ್ತುಂ ಧಾರ್ತರಾಷ್ಟ್ರಾನ್ ಸ್ವಬಾಂಧವಾನ್ ಸ್ವಜನಂ ಹಿ ಕಥಂ ಹತ್ವಾ ಸುಖಿನಾ ಸ್ಯಾಮ ಮಾಧವ. ಈ ಆತತಾಯಿ ಅಂತ ಹೇಳಿದ್ರೆ ನಮಗೆಲ್ಲರಿಗೂ ಕೂಡ ಗೊತ್ತಿದೆ. 6 ರೀತಿಯಾದಂತಹ ಲಕ್ಷಣಗಳನ್ನ ಅವರು ಹೊಂದಿರ್ತಾರೆ. ವಿಷ ಹಾಕಿ ಸಾಯಿಸುವಂತಹದ್ದು, ಅಥವಾ ಮನೆಗೆ ಬೆಂಕಿ ಹಚ್ಚಿ ಸಾಯಿಸುವಂತಹದ್ದು, ನಮ್ಮ ಸಂಪತ್ತನ್ನ ಕೊಳ್ಳೆ ಹೊಡೆಯುವಂತಹದ್ದು, ಅಥವಾ ಭೂಮಿಯನ್ನ ಆಕ್ರಮಿಸುವಂತಹದ್ದು, ಅಥವಾ ಒಬ್ಬರ ಮಡದಿಯನ್ನ ಅಪಹರಿಸುವಂತಹದ್ದು. ಈ ರೀತಿ 6 ರೀತಿಯಾದಂತಹ ಅನ್ಯಾಯವನ್ನ ಮಾಡುವವರನ್ನ ಆತತಾಯಿಗಳು ಅಂತ ಹೇಳಿ ಕರೀತಾರೆ. ಅಂತಹವರನ್ನ ಸಾಯಿಸಿದ್ರೆ ಯಾವುದೇ ಪಾಪ ಇಲ್ಲ. ಆದ್ರೆ ಇಲ್ಲಿ ಅರ್ಜುನನು ಹೇಳುವುದು, ಇಂತಹವರನ್ನ ಸಾಯಿಸಿದ್ರೆ ನಮಗೇ ಪಾಪವು ಉಂಟಾಗುತ್ತದೆ ಅಂತ ಹೇಳಿ ಅರ್ಜುನನು ಹೇಳ್ತಾ ಇದ್ದಾನೆ. ನಂತರ ಈ ವಂಶ ನಾಶ, ರಾಜವಂಶದ ನಾಶವಾಗ್ತದೆ. ಮೊದಲನೇದಾಗಿ 90ರಿಂದ ಆತನು ಹೇಳ್ತಾ ಇದ್ದಾರೆ, ಕುಟುಂಬದ ಹಿರಿಯರು ನಾಶವಾಗ್ತಾರೆ.
ಕುಟುಂಬದ ಹಿರಿಯರೆಲ್ಲ ಇಲ್ಲಿ ಬಂದು ಈ ರಣರಂಗದಲ್ಲಿ ತಮ್ಮ ಪ್ರಾಣವನ್ನು ಕಳೆದುಕೊಳ್ತಾರೆ. ಇದರಿಂದ ಏನಾಗ್ತದೆ? ಕುಲಕ್ಷಯವಾಗ್ತದೆ. ಆ ಒಂದು ವಂಶ ಮುಂದುವರಿಯುವುದಿಲ್ಲ. ಕುಲಕ್ಷಯವಾದ್ರೆ ಏನಾಗ್ತದೆ? ಸನಾತನ ಕುಲಧರ್ಮ ನಾಶವಾಗ್ತದೆ. ಮಾರ್ಗದರ್ಶನ ಇರುವುದಿಲ್ಲ ಜನರಿಗೆ. ಅವರು ಮುಂದಕ್ಕೆ ತಮ್ಮ ಕುಟುಂಬದಲ್ಲಿ ನಡೆಸಬೇಕಾದಂತಹ ಏನೆಲ್ಲ ಕಾರ್ಯಕ್ರಮಗಳಿವೆಯೋ ಅದೆಲ್ಲವೂ ಕೂಡ ನಾಶವಾಗಿ ಹೋಗ್ತದೆ. ಕುಲದ ಧರ್ಮವೇ ನಾಶವಾಗಿ ಹೋಗ್ತದೆ. ಧರ್ಮ ನಷ್ಟವಾದ್ರೆ ಕುಟುಂಬವು ಅಧರ್ಮದ ವಶವಾಗ್ತದೆ. ಎಲ್ಲಿ ಧರ್ಮ ಕಾರ್ಯ ನಡೆಯುವುದಿಲ್ಲವೋ ಅಲ್ಲಿ ಅಧರ್ಮ ತಾನಾಗೆ ಬೆಳೀತದೆ. ಅಧರ್ಮವು ಪ್ರಧಾನವಾದಾಗ ಕುಲಸ್ತ್ರೀಯರು ನೀತಿಭ್ರಷ್ಟರಾಗುತ್ತಾರೆ. ಈ ರೀತಿ ನೀತಿಭ್ರಷ್ಟರಾದಾಗ ಅಲ್ಲಿ ಅನಿಷ್ಟ ಸಂತಾನ ಸೃಷ್ಟಿಯಾಗ್ತದೆ. ಇದರಿಂದ ಏನಾಗ್ತದೆ? ಸಮುದಾಯ ಯೋಜನೆಗಳು ಮತ್ತು ಕುಟುಂಬ ಕಲ್ಯಾಣ ಚಟುವಟಿಕೆಗಳು ನಾಶವಾಗುತ್ತವೆ. ಸಮುದಾಯ ಯೋಜನೆ ಅಂತ ಹೇಳಿದ್ರೆ, ನಾವು ಈಗ ಕುಟುಂಬದಲ್ಲಿ ಏನಾದ್ರೂ ಒಂದು ಅಭಿವೃದ್ಧಿ ಕಾರ್ಯ ಅಂತ ಹೇಳಿ ಮಾಡಿರ್ತೇವೆ. ಪ್ರತಿಯೊಬ್ಬರು ಕೂಡ ಅವರದೇ ಒಂದು ಯೋಚನೆ ಅಂತ ಹೇಳಿ ಇರ್ತದೆ. ನಾನು ಇಷ್ಟು ವರ್ಷದಲ್ಲಿ ಇಷ್ಟು ದುಡಿದ್ರೆ ನಾನು ಇಷ್ಟು ಈ ರೀತಿಯಾಗಿ ಮಾಡಬಹುದು, ಈ ರೀತಿಯಾಗಿ ಒಂದು ಆರ್ಥಿಕವಾದಂತಹ ಯೋಜನೆಯನ್ನು ಹೊಂದಿರ್ತಾರೆ. ಅಥವಾ ತಮ್ಮ ಮಕ್ಕಳು ಇಷ್ಟು ದೊಡ್ಡವರು ಇಷ್ಟು ವಯಸ್ಸಾದಾಗ ಅವರಿಗೆ ಈ ರೀತಿಯಾದಂತಹ ಒಂದು ಉದ್ಯೋಗ ಸಿಗ್ತದೆ, ಅವರು ಹೀಗಿರ್ತಾರೆ, ಹೀಗೆ ಒಂದೊಂದು ಯೋಜನೆಯನ್ನು ನಾವು ಮಾಡಿರ್ತೇವೆ. ಹಾಗೆ ಕುಟುಂಬ ಕಲ್ಯಾಣ ಚಟುವಟಿಕೆಗಳು, ನಾವು ಹೇಗೆ ಅಭಿವೃದ್ಧಿಯನ್ನು ಸಾಧಿಸುವುದು ಅಂತ ಹೇಳಿ ಬಹಳಷ್ಟು ಯೋಚನೆಗಳನ್ನೆಲ್ಲ ಮಾಡಿರ್ತೇವೆ. ಅದೆಲ್ಲವೂ ಕೂಡ ನಾಶವಾಗಿ ಹೋಗುತ್ತದೆ ಅಂತ ಹೇಳಿ ಅರ್ಜುನನು ಒಂದರ ನಂತರ ಒಂದರಂತೆ ಶ್ರೀಕೃಷ್ಣನಿಗೆ ಕಾರಣಗಳನ್ನ ಹೇಳ್ತಾ ಹೋಗ್ತಾನೆ. ಇಷ್ಟು ಹೇಳಿದ ಮೇಲೆ ಅರ್ಜುನ ಏನು ಮಾಡ್ತಾನೆ? ಅರ್ಜುನನು ಗೊಂದಲಕ್ಕೀಡಾಗಿ ತನ್ನ ಬಿಲ್ಲು ಮತ್ತು ಬಾಣಗಳನ್ನು ಬದಿಗಿಟ್ಟನು. ಅವನ ಮನಸ್ಸು ದುಃಖದಲ್ಲಿ ಮುಳುಗಿತ್ತು. ಬೇಸರದಿಂದ ಅರ್ಜುನನು ಬಿಲ್ಲು ಬಾಣಗಳನ್ನ ಕೆಳಗಿಟ್ಟು ತಾನು ಯುದ್ಧವನ್ನ ಮಾಡುವುದಿಲ್ಲ ಅಂತ ಹೇಳಿ ನಿರ್ಧಾರ ಮಾಡ್ತಾನೆ ಅರ್ಜುನ. ಯಾರಾದ್ರೂ ಓದ್ತೀರಾ ಇದನ್ನ? ರಾಜಿ ಮಾತಾಜಿ. ಶ್ರೀಕೃಷ್ಣನ ಸಂಗಾತಿಯಾಗಿದ್ದ ಅರ್ಜುನನು ಎಲ್ಲ ಅಜ್ಞಾನವನ್ನು ಮೀರಿದ್ದನು. ಆದರೆ ಕುರುಕ್ಷೇತ್ರ ರಣಭೂಮಿಯಲ್ಲಿ ಅವನನ್ನು ಅಜ್ಞಾನದಲ್ಲಿ ಹಾಕಲಾಯಿತು. ಅರ್ಜುನನು ಶ್ರೀಕೃಷ್ಣನಿಗೆ ಬದುಕಿನ ಸಮಸ್ಯೆಗಳನ್ನು ಕುರಿತು ಪ್ರಶ್ನಿಸಲು ಭಗವಂತನು ಭವಿಷ್ಯ ಪೀಳಿಗೆಗಳ ಒಳಿತಿಗಾಗಿ ಅದನ್ನು ವಿವರಿಸಿ ಬದುಕಿನ ಯೋಜನೆಯನ್ನು ರೂಪಿಸುವುದು ಇದರ ಉದ್ದೇಶವಾಗಿತ್ತು. ಆಗ ಜನರು ಅದರಂತೆಯೇ ನಡೆದು ಮಾನವ ಜೀವನದ ಧ್ಯೇಯವನ್ನು ಪರಿಪೂರ್ಣಗೊಳಿಸಿಕೊಳ್ಳಬಹುದು. ಹರೇ ಕೃಷ್ಣ. ಹರೇ ಕೃಷ್ಣ. ಅರ್ಜುನನಿಗೆ ಅಜ್ಞಾನ ಕವಿದಿಲ್ಲ, ಅಥವಾ ಅರ್ಜುನನು ಅಜ್ಞಾನಿಯಾಗಿಲ್ಲ. ಆದರೆ ಭಗವಂತನ ಒಂದು ಯೋಜನೆಯಂತೆ ಭಗವಂತ ಏನು ಇಷ್ಟಪಟ್ಟಿದ್ದಾನೋ ಅದರ ಪ್ರಕಾರವೇ ಇಲ್ಲಿ ಅರ್ಜುನನು ಈ ಒಂದು ಗೊಂದಲಕ್ಕೆ ಈಡಾಗ್ತಾ ಇದ್ದಾನೆ. ಅರ್ಜುನನನ್ನ ನಿಮಿತ್ತವಾಗಿಸಿಕೊಂಡು ಭಗವಂತ ಈಗ ಆತನ ಮೂಲಕ ಈ ಒಂದು ಗೀತೆಯನ್ನ ನಮಗೆ ಕೊಡ್ತಾ ಇದ್ದಾನೆ. ಹೇಗೆ ಒಂದು ಹಸುವಿನಿಂದ ಹಾಲನ್ನ ಕರಿಬೇಕಾದ್ರೆ ಮೊದಲು ನಾವು ಕರುವನ್ನ ಬಿಡಬೇಕು. ಕರು ಅದರ ಹಾಲನ್ನ ಕುಡಿತದೆ. ಸ್ವಲ್ಪ ಹಾಲನ್ನ ಕುಡಿದಂತಹ ಕರು ಆಮೇಲೆ ಆ ಉಳಿದ ಹಾಲನ್ನ ಆ ಗೊಲ್ಲನಿಗೆ ಕರೀಲಿಕ್ಕೆ ಬಿಡ್ತದೆ. ಯಾಕಂದ್ರೆ ಹಸುವಿನ ಎಲ್ಲ ಹಾಲನ್ನ ಕರು ಕುಡಿಲಿಕ್ಕೆ ಆಗುದಿಲ್ಲ, ಅದಕ್ಕೆ ಅಜೀರ್ಣ ಆಗ್ತದೆ. ಆ ಹಾಲು ಸ್ವಲ್ಪ ಕರುವಿಗೆ ಕುಡಿಲಿಕ್ಕೆ ಬಿಟ್ಟು ಉಳಿದ ಹಾಲನ್ನ ಅದನ್ನ ಬೇರೆ ಕಾರ್ಯಗಳಿಗಾಗಿ ಉಪಯೋಗಿಸ್ತಾರೆ. ಅದೇ ರೀತಿಯಾಗಿ ಭಗವದ್ಗೀತೆಯಲ್ಲಿ ಅರ್ಜುನನಿಗೆ ಬೇಕಾದಂತಹ ವಿಚಾರಗಳು ಇವೆ, ಮತ್ತು ಸಮಸ್ತ ಮನುಕುಲಕ್ಕೆ ಬೇಕಾದಂತಹ ಎಲ್ಲರ ಒಳಿತಿಗಾಗಿ ಬೇಕಾದಂತಹ ಎಲ್ಲ ವಿಚಾರಗಳು ಕೂಡ ಭಗವದ್ಗೀತೆಯಲ್ಲಿದೆ. ಅದಕ್ಕೋಸ್ಕರ ಅರ್ಜುನನನ್ನ ಒಂದು ಕರುವಿನ ರೂಪದಲ್ಲಿ ಉಪಯೋಗಿಸಿಕೊಳ್ತಾ ಇದ್ದಾರೆ ಭಗವಾನ್ ಶ್ರೀಕೃಷ್ಣ. ಅಧರ್ಮಾಭಿಭವಾತ್ ಕೃಷ್ಣ ಪ್ರದುಷ್ಯಂತಿ ಕುಲಸ್ತ್ರೀಯ ಸ್ತ್ರೀಷು ದುಷ್ಟಾಸು ವಾರ್ಷ್ಣೇಯ ಜಾಯತೆ ವರ್ಣಸಂಕರ. 40ನೇ ಶ್ಲೋಕ ಇದೆ. ಪ್ರದುಷ್ಯಂತಿ ಕುಲಸ್ತ್ರೀಯ. ಹೇ ಕೃಷ್ಣ, ಕುಟುಂಬದಲ್ಲಿ ಅಧರ್ಮವು ನಾಶವಾದಾಗ ಕುಲಸ್ತ್ರೀಯರು ನೀತಿಭ್ರಷ್ಟರಾಗಿ ಅನಿಷ್ಟ ಸಂತಾನ ಸೃಷ್ಟಿಯಾಗುತ್ತದೆ. ಇಲ್ಲಿ ಪ್ರಭುಪಾದರು ಹೇಳ್ತಾರೆ. ಮಲ್ಲಿಕಾ ಮಾತಾಜಿ ಇದನ್ನು ಓದ್ತೀರಾ? ಹರೇ ಕೃಷ್ಣ.
ಮಕ್ಕಳು ಹೇಗೆ ಸುಲಭವಾಗಿ ಪ್ರದುಷ್ಯಂತಿ ಕುಲಸ್ತ್ರೀಯಃ, ಮಕ್ಕಳು ಹೇಗೆ ಸುಲಭವಾಗಿ ದಾರಿ ತಪ್ಪಬಹುದೋ ಹಾಗೆ ಸ್ತ್ರೀಯರು ಸುಲಭವಾಗಿ ಭ್ರಷ್ಟರಾಗಬಹುದು. ಚಾಣಕ್ಯ ಪಂಡಿತನ ಪ್ರಕಾರ ಸ್ತ್ರೀಯರು ಸಾಮಾನ್ಯವಾಗಿ ಬಹಳ ಜಾಣರಲ್ಲವಾದ್ದರಿಂದ ಅವರು ನಂಬಿಕೆಗೆ ಯೋಗ್ಯರಲ್ಲ. ಹರೇ ಕೃಷ್ಣ. ಈ ಮಾತನ್ನ ಚಾಣಕ್ಯ ಪಂಡಿತರು ಹೇಳ್ತಾ ಇದ್ದಾರೆ. ಇದರ ಅರ್ಥ ಏನು ಅನ್ನೋದನ್ನ ನಾವೀಗ ನೋಡೋಣ. ಛಾಯಾ ಮಾತಾಜಿ. ಹರೇ ಕೃಷ್ಣ ಪ್ರಭುಜಿ. ಹರೇ ಕೃಷ್ಣ. ಪ್ರದುಷ್ಯಂತಿ ಕುಲಸ್ತ್ರೀಯಃ, ರಾಜಕಾರಣಿ ಮತ್ತು ಮಹಿಳೆಯನ್ನು ಎಂದಿಗೂ ನಂಬಬಾರದು ಎಂದು ಚಾಣಕ್ಯ ಪಂಡಿತರು ಹೇಳುತ್ತಾರೆ. ಆದರೆ ಒಬ್ಬ ಮಹಿಳೆ ಕೃಷ್ಣ ಪ್ರಜ್ಞೆಗೆ ಬಂದಾಗ ಆ ಸನ್ನಿವೇಶವು ಭಿನ್ನವಾಗುತ್ತದೆ. ನಾವು ಇಲ್ಲಿ ಸಾಧಾರಣ ಮಹಿಳೆಯರ ಬಗ್ಗೆ ಮಾತನಾಡುತ್ತಿದ್ದೇವೆ. ಇನ್ನೊಂದು ಕಡೆ ಕೃಷ್ಣನು ಹೇಳುತ್ತಾನೆ, ಸ್ತ್ರೀಯೋ ವೈಶ್ಯಸ್ತಥಾ ಶೂದ್ರ. ಭಗವದ್ಗೀತಾ 1.40 ಲಂಡನ್, ಜುಲೈ 28, 1973. ಹರೇ ಕೃಷ್ಣ. ಹರೇ ಕೃಷ್ಣ. ಸ್ತ್ರೀಯೋ ವೈಶ್ಯಸ್ತಥಾ ಶೂದ್ರ, ಇವರನ್ನ ಪಾಪಯೋನಯ ಅಂತ ಹೇಳಿ ಹೇಳ್ತಾರೆ. ಇದರ ಅರ್ಥ ಏನು ಅಂತ ಹೇಳಿದ್ರೆ, ಅವರನ್ನ ಬಹಳ ಸುಲಭವಾಗಿ ದಾರಿ ತಪ್ಪಿಸಬಹುದು, ಅಥವಾ ಅವರನ್ನ ನಾವು ಮಾತಿನ ಮೂಲಕ ಅವರ ಅಭಿಪ್ರಾಯವನ್ನ ನಾವು ಬದಲಾಯಿಸಿ ಬಿಡಬಹುದು. ಅದಕ್ಕೆ ಇಲ್ಲಿ ಹೇಳುವಂತದ್ದು ಮಹಿಳೆಯರನ್ನ ನಂಬಬಾರದು, ಅಥವಾ ರಾಜಕಾರಣಿಗಳನ್ನ ನಂಬಬಾರದು, ಅಥವಾ ಹಿಂದೆ ಹೇಳಿದ ಹಾಗೆ ವಿಶ್ವಾಸೋ ನೈವ ಕರ್ತವ್ಯಂ ಸ್ತ್ರೀಷು ರಾಜಕುಲೇಶು ಚ, ಸ್ತ್ರೀಯರಾಗ್ಲಿ ಅಥವಾ ರಾಜಕಾರಣಿಗಳಾಗ್ಲಿ ಇವರನ್ನ ನಂಬಬೇಡಿ ಅಂತ ಹೇಳಿ. ಆದ್ರೆ ಯಾವಾಗ ಈ ಒಂದು ಮಾತು ಸತ್ಯವಾಗ್ತದೆ ಅಂತ ಹೇಳಿದ್ರೆ, ಭೌತಿಕವಾಗಿ ಮಾತ್ರ. ಯಾವಾಗ ಮಹಿಳೆ ಅಥವಾ ಯಾವುದೇ ವ್ಯಕ್ತಿ ಈ ಕೃಷ್ಣ ಪ್ರಜ್ಞೆಗೆ ಬರ್ತಾರೋ ಆಗ ಈ ಮಾತು ಅನ್ವಯ ಆಗುವುದಿಲ್ಲ. ಯಾರು ಕೃಷ್ಣ ಪ್ರಜ್ಞೆಗೆ ಬರ್ತಾರೋ, ಯಾವ ಮಹಿಳೆ ಕೃಷ್ಣ ಪ್ರಜ್ಞೆಗೆ ಬಂದಿರ್ತಾರೋ ಅಂತಹವರನ್ನ ನಾವು ಇಲ್ಲಿ ಸೇರಿಸ್ತಾ ಇಲ್ಲ. ಬದಲಾಗಿ ಸಾಮಾನ್ಯವಾಗಿ ಸಮಾಜದಲ್ಲಿ ಇರುವಂತಹ ಮಹಿಳೆಯರ ಬಗ್ಗೆ ಇಲ್ಲಿ ಹೇಳ್ತಾ ಇರುವಂತಹದ್ದು. ಯಾಕಂದ್ರೆ ನಾವು ಈಗ ಇದಕ್ಕೆ ಅನೇಕ ಉದಾಹರಣೆಗಳನ್ನ ಕಾಣಬಹುದು. ಈಗ ಪ್ರತಿಯೊಬ್ಬ ವ್ಯಕ್ತಿಗೂ ಕೂಡ ಸಮಾಜದಲ್ಲಿ ತನ್ನದೇ ಆದಂತಹ ಒಂದು ಕೊಡುಗೆಯನ್ನ ಕೊಡ್ಲಿಕ್ಕಿರ್ತದೆ. ಈಗ ಪುರುಷರು ಹೊರಗಡೆ ಹೋಗಿ ಕೆಲಸವನ್ನ ಮಾಡಿಕೊಂಡು ಬಂದ್ರೆ, ಸ್ತ್ರೀಯರು ಮನೆಯಲ್ಲಿ ಇರುವಂತಹ ಎಲ್ಲಾ ಚಟುವಟಿಕೆಗಳನ್ನ ನೋಡಿಕೊಳ್ತಾರೆ. ಆ ಮನೆಯ ಚಟುವಟಿಕೆಗಳನ್ನು ನೋಡಿಕೊಳ್ಳುವುದು, ಅದರಲ್ಲೂ ಪ್ರಮುಖವಾಗಿ ಮಕ್ಕಳನ್ನ ನೋಡಿಕೊಳ್ಳುವಂತಹ ಕಾರ್ಯವನ್ನ ಮಹಿಳೆಯರು ಪುರುಷರಿಗಿಂತ ಚೆನ್ನಾಗಿ ಮಾಡ್ತಾರೆ. ಮಹಿಳೆಯರು ಮಕ್ಕಳನ್ನ ಹೇಗೆ ನೋಡಿಕೊಳ್ತಾರೆ ಅಷ್ಟು ಚೆನ್ನಾಗಿ ಪುರುಷರಿಗೆ ಮಕ್ಕಳನ್ನು ನೋಡಿಕೊಳ್ಳಲಿಕ್ಕೆ ಸಾಧ್ಯ ಆಗುವುದಿಲ್ಲ. ನಾವು ಈಗ ಉದಾಹರಣೆಗೆ ನೋಡುವುದಾದ್ರೆ, ಈ ಸಣ್ಣ ಮಕ್ಕಳ ತರಗತಿಗಳಿಗೆ ಈ ಟೀಚರ್ಸ್ ಇರ್ತಾರೆ ಅಥವಾ ಉಪಾಧ್ಯಾಯರು, ಅವರೆಲ್ಲರೂ ಮಹಿಳೆಯರೇ ಆಗಿರ್ತಾರೆ. ಅಲ್ಲಿ ಯಾರು ಪುರುಷ ಉಪಾಧ್ಯಾಯರು ಇರುವುದಿಲ್ಲ, ಎಲ್ಲರೂ ಕೂಡ ಸ್ತ್ರೀಯರೇ. ಯಾಕಂದ್ರೆ ಅಷ್ಟು ಚಿಕ್ಕ ಮಕ್ಕಳಿಗೆ ಪಾಠವನ್ನ ಹೇಳಿಕೊಡ್ಬೇಕು ಅಂತ ಹೇಳಿದ್ರೆ ಆ ಮಹಿಳೆಯರಿಗೆ ಮಾತ್ರ ಸಾಧ್ಯ. ಅವರಿಗೆ ಅಷ್ಟೊಂದು ಮೃದು ಸ್ವಭಾವದ ವ್ಯಕ್ತಿಗಳೇ ಆಗಿರಬೇಕು. ಯಾವಾಗ ಈ ಸ್ತ್ರೀಯರು ಭಕ್ತಿಗೆ ಬರ್ತಾರೋ ಆಗ ಅವರನ್ನ ಈ ರೀತಿಯಾಗಿ ಕಾಣಲಾಗುವುದಿಲ್ಲ. ಮತ್ತು ಮಹಿಳೆಯರು ಭಕ್ತಿಗೆ ಬಂದಾಗ, ಒಂದು ಮನೆಯಲ್ಲಿ ಒಬ್ಬ ಸ್ತ್ರೀ ಭಕ್ತಿಗೆ ಬಂದ್ರು ಅಂತ ಹೇಳಿದ್ರೆ ಆ ಇಡೀ ಕುಟುಂಬವೇ ಭಕ್ತಿಮಯವಾಗ್ತದೆ. ಯಾಕಂದ್ರೆ ಅವರು ಮನೆಯಲ್ಲಿ ಅಡಿಗೆಯನ್ನ ಮಾಡ್ತಾರೆ ಮತ್ತು ಅವರ ಆ ಒಂದು ಮನಸ್ಥಿತಿ ಏನಿದೆ, ಆ ಒಂದು ಪ್ರಜ್ಞೆ, ಆ ಕಾನ್ಶಿಯಸ್ನೆಸ್ ಏನಿದೆ, ಅದು ಅವರು ತಯಾರಿಸುವಂತಹ ಆಹಾರದ ಮೂಲಕ ಮನೆಯಲ್ಲಿರುವ ಎಲ್ಲರಿಗೂ ಕೂಡ ಹರಡುತ್ತದೆ. ಮತ್ತು ಅವರ ಮಕ್ಕಳಿಗೆ ಕೂಡ ಸುಲಭವಾಗಿ ಕೃಷ್ಣ ಪ್ರಜ್ಞೆ ದೊರಕುವುದು ಅದು ಸಾಧ್ಯವಾಗುವಂಥದ್ದು ತಾಯಿಯಿಂದ. ಮಕ್ಕಳು ತಂದೆಯಿಂದ ಕಲಿಯುವುದಕ್ಕಿಂತ ತಾಯಿಯಿಂದ ಕಲಿಯುವಂತಹದ್ದು ಹೆಚ್ಚು. ಅವರು ತಾಯಿಗೆ ಹೆಚ್ಚು ಹತ್ತಿರದಲ್ಲಿರ್ತಾರೆ. ಹಾಗಾಗಿ ಒಬ್ಬ ಮಹಿಳೆ ಭಕ್ತಿಗೆ ಬಂದ್ರು ಅಂತ ಹೇಳಿದ್ರೆ ಅದು ಸಮಾಜಕ್ಕೆ ಹೆಚ್ಚಿನ ಭಕ್ತಿಯನ್ನ ವಿತರಿಸಲಿಕ್ಕೆ ಸುಲಭ ಮಾಡಿ ಕೊಡ್ತದೆ. ಹಾಗಾಗಿ ಯಾವ ಮಹಿಳೆ ಕೃಷ್ಣ ಪ್ರಜ್ಞೆಗೆ ಬಂದಿದ್ದಾರೋ ಅವರು ಪುರುಷರಿಗಿಂತ ಒಂದು ಕೈ ಮೇಲು ಅಂತಲೇ ಹೇಳ್ಬಹುದು. ಯಾಕಂದ್ರೆ ಅವರು ಈಗ ನಾವು ಇಲ್ಲೇ ನೋಡ್ಬೋದು,
ನಮ್ಮ ಚಾಟ್ ಇಲ್ಲಿ ಪಾರ್ಟಿಸಿಪೆಂಟ್ಸ್ ಅಲ್ಲಿ ಎಷ್ಟು ಜನ ಮಹಿಳೆಯರಿದ್ದಾರೆ, ಎಷ್ಟು ಜನ ಪುರುಷರಿದ್ದಾರೆ ಅಂತ ಹೇಳಿ ಒಂದು ಲೆಕ್ಕ ಮಾಡಿ ನೋಡಿದ್ರೆ ಇಲ್ಲೇ ನಮಗೆ ಗೊತ್ತಾಗ್ತದೆ. ಎಲ್ಲ ಕಡೆ ಮಹಿಳೆಯರೇ ಹೆಚ್ಚಿನ ಸಂಖ್ಯೆಯಲ್ಲಿ ಇರುವಂತಹದ್ದು. ಹಾಗಾಗಿ ಮಹಿಳೆಯರು ಭಕ್ತಿಯಲ್ಲಿ ಬಹಳ ಉತ್ತಮರು. ಅವರು ಭಕ್ತಿಗೆ ಬಂದಾಗ ಹೆಚ್ಚಿನ ಭಕ್ತಿಯನ್ನ ಅವರು ಜೀವನಕ್ಕೆ ತೆಗೆದುಕೊಳ್ಳಿಕ್ಕೆ ಸಾಧ್ಯ ಆಗ್ತದೆ. ಆದ್ರಿಂದ ಭಕ್ತಿಗೆ ಬಂದಂತಹ ಮಹಿಳೆಯರಿಗೆ ಇದನ್ನ ಹೇಳಿರುವಂತಹದ್ದು ಅಲ್ಲ. ಯಾರು ಭಕ್ತಿಗೆ ಬಂದಿಲ್ಲವೋ ಅಂತಹ ಮಹಿಳೆಯರಿಗೆ ದಾರಿ ತಪ್ಪುವಂತಹ ಒಂದು ಸಂದರ್ಭ ಹೆಚ್ಚು ಇರ್ತದೆ. ಬಹಳ ಸುಲಭವಾಗಿ ಅವರನ್ನ ಮರಳು ಮಾಡಿಬಿಡಬಹುದು. ಅವರ ಒಂದು ಬುದ್ಧಿಯನ್ನ ನಾವು ಬದಲಾಯಿಸಲಿಕ್ಕೆ ಬಹಳ ಸುಲಭವಾಗ್ತದೆ. ಪುರುಷರಾದ್ರೆ ಸ್ವಲ್ಪ ಯೋಚನೆ ಮಾಡಿ ಸ್ವಲ್ಪ ಒಂದು ಸರಿಯಾದಂತಹ ನಿರ್ಧಾರಕ್ಕೆ ಬರ್ತಾರೆ. ಆದ್ರೆ ಮಹಿಳೆಯರು ಬಹಳ ಸುಲಭವಾಗಿ ಆ ಒಂದು ತಪ್ಪು ನಿರ್ಧಾರವನ್ನ ತೆಗೆದುಕೊಂಡು ಬಿಡ್ತಾರೆ. ಲೀನಾ ಮಾತಾಜಿ, ಹರೇ ಕೃಷ್ಣ. ಗಂಗೋರಿ. ಹರೇ ಕೃಷ್ಣ ಪ್ರಭುಜಿ. ಹರೇ ಕೃಷ್ಣ. ಭಗವದ್ಗೀತೆಯಲ್ಲಿ ಹೀಗೆ ಹೇಳಿದೆ, ಹೆಂಗಸರು ರಕ್ಷಣೆಗೆ ಒಳಗಾಗದೆ ಪತಿತೆಯರಾದಾಗ ಅನಪೇಕ್ಷಣೀಯ ಸಂತಾನ ಸೃಷ್ಟಿಯಾಗುತ್ತದೆ. ಇದನ್ನು ವರ್ಣಶಂಕರ ಎಂದು ಕರೆಯಲಾಗುತ್ತದೆ. ಪತಿವ್ರತೆಯೊಬ್ಬಳಿಗೆ ಅವಮಾನ ಮಾಡುವುದೆಂದರೆ ಬದುಕಿನಲ್ಲಿ ಗಂಡಾಂತರವನ್ನು ಆಹ್ವಾನಿಸಿದಂತೆ. ಶ್ರೀಮದ್ ಭಾಗವತಂ 1.8.5. ಧನ್ಯವಾದಗಳು ಪ್ರಭುಜಿ. ಹರೇ ಕೃಷ್ಣ. ಹೀಗೆ ಭಗವದ್ಗೀತೆಯಲ್ಲಿ ಏನು ಹೇಳಿದ್ದಾರೆ, ಯಾವ ಸ್ತ್ರೀಗೆ ರಕ್ಷಣೆ ಇರುವುದಿಲ್ಲವೋ ಅಂತಹ ಒಂದು ಸಂದರ್ಭಗಳಲ್ಲಿ ಆ ಒಂದು ವರ್ಣ ಸಂಕರ ಉಂಟಾಗ್ತದೆ. ಈ ವರ್ಣ ಸಂಕರ ಅಂತ ಹೇಳಿದ್ರೆ ಅನಗತ್ಯ ಸಂತಾನ. ಈಗ ನಾವು ನೋಡ್ತೇವೆ, ಭಯೋತ್ಪಾದಕರು ಅವರು ಸಮಾಜಕ್ಕೆ ಯಾವುದೇ ಒಳಿತನ್ನ ಮಾಡುವುದಿಲ್ಲ, ಬದಲಾಗಿ ಅವರು ಇಡೀ ಸಮಾಜವನ್ನ ನಾಶ ಮಾಡುವುದರಲ್ಲಿ ತೊಡಗಿದ್ದಾರೆ. ಇಂತಹ ಒಂದು ಸಂತಾನವು ಸಮಾಜದಲ್ಲಿ ಹೆಚ್ಚಾದಾಗ ಸಮಾಜ ಒಂದು ಒಳ್ಳೆಯ ದಿಕ್ಕಿನಲ್ಲಿ ಒಂದು ಉತ್ತಮವಾದಂತಹ ಫಲಿತಾಂಶವನ್ನ ಪಡೀಲಿಕ್ಕೆ ಸಾಧ್ಯ ಆಗುವುದಿಲ್ಲ. ಆದ್ರಿಂದ ಇಂತಹ ಅನಿಷ್ಟ ಸಂತಾನಗಳು ಹೆಚ್ಚಾಗಬಹುದು ಅಂತ ಹೇಳಿ ಅರ್ಜುನನು ಶ್ರೀಕೃಷ್ಣನಲ್ಲಿ ತಿಳಿಸ್ತಾ ಇದ್ದಾನೆ. ಮುಂದುವರಿಸ್ತಾ ನೇತ್ರಾ ಮಾತಾಜಿ. ಹರೇ ಕೃಷ್ಣ ಪ್ರಭುಜಿ. ಹರೇ ಕೃಷ್ಣ. ಭಗವಂತನ ಸಹಜ ಭಕ್ತನಾದ ಅರ್ಜುನನಿಗೆ ದೃಷ್ಟಾಂತ್ಯ ಮಾಡಿದ ತನ್ನ ದಾಯಾದಿಗಳು ಮತ್ತು ಸಹೋದರರಿಗೆ ಪ್ರತೀಕಾರ ಮಾಡಲು ಇಷ್ಟವಿರಲಿಲ್ಲ. ಆದರೆ ಅವರೆಲ್ಲರೂ ಹತರಾಗಬೇಕು ಎನ್ನುವುದು ಭಗವಂತನ ಯೋಜನೆ. ಅಧ್ಯಾಯ 1 32ರಿಂದ 35 ಭಾವಾರ್ಥ ಪ್ರಭುಜಿ. ಹರೇ ಕೃಷ್ಣ. ಧನ್ಯವಾದ. 32ರಿಂದ 35 ಭಗವದ್ಗೀತೆ ಪುಸ್ತಕವನ್ನ ತೆರೆದು ನೀವು ನೋಡಬಹುದು. ಅಲ್ಲಿ ಅರ್ಜುನನು ಹೇಳೋದು, ಕೃಷ್ಣ ಇವರೆಲ್ಲ ನಮಗೆ ಅನ್ಯಾಯವನ್ನ ಮಾಡಿದ್ದಾರೆ, ಆದ್ರೆ ನಾವು ಅವರ ಮೇಲೆ ಪ್ರತೀಕಾರವನ್ನ ತೀರಿಸಿಕೊಳ್ಳುವುದು ಬೇಡ. ಅವರು ಚೆನ್ನಾಗಿರ್ಲಿ, ಎಷ್ಟಂದ್ರೂ ಅವರು ನಮ್ಮ ಒಂದು ಸಂಬಂಧಿಕರು, ಹಾಗಾಗಿ ಅವರಿಗೆ ನಾನು ಪ್ರತೀಕಾರವನ್ನ ಮಾಡುವುದಿಲ್ಲ ಅಂತ ಹೇಳಿ ಅರ್ಜುನನು ಹೇಳಿದ್ರೆ, ಭಗವಂತ ಏನು ಹೇಳ್ತಾ ಇದ್ದಾನೆ, ಇವರೆಲ್ಲರೂ ಕೂಡ ಹತರಾಗಬೇಕು, ಇವರು ಯಾರು ಕೂಡ ಉಳಿಲಿಕ್ಕೆ ಆ ಒಂದು ಅರ್ಹತೆ ಅವರಿಗೆ ಇಲ್ಲ. ಯಾಕಂದ್ರೆ ಆ ದ್ರೌಪದಿಗೆ ಅವರು ಅವಮಾನವನ್ನ ಮಾಡಿದ್ದಾರೆ. ಪತಿವ್ರತ ಸ್ತ್ರೀಗೆ ಯಾರು ಅವಮಾನವನ್ನ ಮಾಡ್ತಾರೋ ಅಂತಹವರು ಜೀವನದಲ್ಲಿ ಗಂಡಾಂತರವನ್ನ ಆಹ್ವಾನಿಸಿದಂತೆ. ಅವರು ಎಲ್ಲರೂ ಕೂಡ ಯಾರೆಲ್ಲ ಆ ಒಂದು ಅವಮಾನಕ್ಕೆ ಕಾರಣರಾಗಿದ್ದಾರೋ ಅವರು ಯಾರು ಕೂಡ ಉಳಿಯುವುದಿಲ್ಲ, ಎಲ್ಲರೂ ಕೂಡ ನಾಶವಾಗಿ ಹೋಗ್ತಾರೆ ಅನ್ನುವಂಥದ್ದು ಭಗವಂತನ ಯೋಜನೆಯಾಗಿದೆ. ಈ ಯುದ್ಧವನ್ನ ಭಗವಂತ ಈಗಾಗಲೇ ನಿರ್ಧಾರ ಮಾಡಿ ಆಗಿದೆ. ಇಲ್ಲಿ ಬಂದಂತವ್ರು ಯಾರು ಹಿಂದಕ್ಕೆ ಹೋಗುವುದಿಲ್ಲ. ಅರ್ಜುನ ಕೇವಲ ನಿಮಿತ್ತ ಮಾತ್ರ ಭವಸವ್ಯ ಸಾಚಿನ್. ಅರ್ಜುನ ಯುದ್ಧ ಮಾಡದೇ ಇದ್ರೆ ಯುದ್ಧವನ್ನ ಇನ್ನೊಬ್ಬರ ಕೈಯಲ್ಲಿ ಭಗವಂತ ಮಾಡಿಸ್ತಾನೆ. ಅಂತೂ ಕೂಡ ಈ ಧರ್ಮ ಸಂಸ್ಥಾಪನೆಯನ್ನ ಭಗವಂತ ನಿಲ್ಲಿಸುವುದಿಲ್ಲ. ಆದ್ರೆ ತನ್ನ ಭಕ್ತರಿಗೆ ಭಗವಂತ ತನ್ನ ಕಾರ್ಯದ ಆ ಒಂದು ಮಹತ್ವವನ್ನು ಕೊಡ್ಲಿಕ್ಕೆ ಇಷ್ಟಪಡ್ತಾನೆ. ಭಗವಂತ ತಾನು ಮಾಡಿದೆ ಅಂತ ಹೇಳಿ ಹೇಳಿಕೊಳ್ಳುವುದಕ್ಕಿಂತ ತನ್ನ ಭಕ್ತ ಮಾಡಿದ ಅಂತ ಹೇಳಿ ಹೇಳಿಸಿಕೊಳ್ಳಿಕ್ಕೆ ಭಗವಂತ ಹೆಚ್ಚು ಇಷ್ಟಪಡ್ತಾನೆ. ಅದರಿಂದ ಭಗವಂತ ಅರ್ಜುನನಿಗೆ ಈ ಒಂದು ಕಾರ್ಯವನ್ನ ಕೊಡ್ಲಿಕ್ಕೆ ಇಷ್ಟಪಡ್ತಾ ಇದ್ದಾನೆ. ಈಗ ಇಲ್ಲಿ ಮಾಡ್ತಾ ಇರುವಂತಹದ್ದು ಹಿಂಸೆ. ಈ ಹಿಂಸೆಯನ್ನ
ಸಾಮಾನ್ಯವಾಗಿ ನಾವು ತಪ್ಪು ಅಂತ ಹೇಳ್ತೇವೆ. ಹಿಂಸೆ ಮಾಡುವುದು ಅಂತ ಹೇಳಿದ್ರೆ ಅದು ತಪ್ಪು, ನಾವು ಯಾರಿಗೂ ಹಿಂಸೆ ಮಾಡಬಾರದು. ಆದ್ರೆ ಹಿಂಸೆಗೂ ಕೂಡ ತನ್ನದೇ ಆದಂತಹ ಒಂದು ಪ್ರಯೋಜನ ಇದೆ. ಹಿಂಸೆಯನ್ನೇ ಮಾಡಬಾರದು ಅಂತ ಹೇಳಲಿಕ್ಕೆ ಆಗುವುದಿಲ್ಲ. ಕೆಲವೊಮ್ಮೆ ಹಿಂಸೆಯನ್ನ ಮಾಡಿಯೇ ನಾವು ಸಮಾಜವನ್ನ ಸರಿದಾರಿಗೆ ತರಬೇಕಾಗ್ತದೆ. ಪ್ರತಿಯೊಂದು ವಸ್ತುವಿಗೂ ಅದರದ್ದೇ ಆದಂತಹ ಪ್ರಯೋಜನವಿದೆ, ಸರಿಯಾದಂತಹ ಪ್ರಯೋಜನವಿದೆ. ಇದೇ ರೀತಿ ಹಿಂಸೆಗೂ ಅದರ ಪ್ರಯೋಜನವಿದೆ. ಈಗ ಚಾಕು ಒಳ್ಳೆಯದೋ ಕೆಟ್ಟದೋ ಅಂತ ಕೇಳಿದ್ರೆ ಅದು ಸರಿಯಾಗಿ ಹೇಳಲಿಕ್ಕೆ ಆಗುದಿಲ್ಲ. ಅದು ಒಳ್ಳೆಯ ಕೆಲಸಕ್ಕೂ ಉಪಯೋಗಿಸಬಹುದು, ಕೆಟ್ಟ ಕೆಲಸಕ್ಕೂ ಉಪಯೋಗಿಸಬಹುದು. ನಾವು ತರಕಾರಿಯನ್ನು ತುಂಡು ಮಾಡ್ಲಿಕ್ಕೆ ಉಪಯೋಗಿಸಬಹುದು, ಅದನ್ನು ಶಸ್ತ್ರಚಿಕಿತ್ಸೆಗೂ ಉಪಯೋಗಿಸಬಹುದು, ಅಥವಾ ಒಬ್ಬ ಕಳ್ಳ ಅಥವಾ ದರೋಡೆಕೋರನ ಕೈಯಲ್ಲಿ ಅದು ಕೊಲೆಗೂ ಉಪಯೋಗ ಆಗಬಹುದು. ಹೀಗೆ ಹಿಂಸೆ ಅನ್ನುವಂಥದ್ದು ಕೂಡ ಒಬ್ಬ ಕ್ಷತ್ರಿಯನ ಕೈಯಲ್ಲಿ ಅದು ಧರ್ಮ ರಕ್ಷಣೆಗೆ ಉಪಯೋಗವಾಗಬಹುದು. ಆ ಕ್ಷತ್ರಿಯನ ಆ ಒಂದು ತೇಜಸ್ಸಿಗೆ ಜನರು ಹೆದರಿಕೊಂಡು ಅಧರ್ಮವನ್ನ ಮಾಡದೆ ಸರಿಯಾದ ದಾರಿಯಲ್ಲಿ ಇರಲಿಕ್ಕೆ ಸಾಧ್ಯವಾಗ್ತದೆ. ಅದೇ ರೀತಿ ಒಬ್ಬ ಕಳ್ಳನು ಅಥವಾ ಒಬ್ಬ ದರೋಡೆಕೋರ ಅಥವಾ ಒಬ್ಬ ಕೊಲೆಗಾರ ಹಿಂಸೆಯನ್ನ ಮಾಡುವುದರಿಂದ ಸಮಾಜದಲ್ಲಿ ಕೆಟ್ಟ ಕೆಲಸಗಳು ಅಥವಾ ಅಶಾಂತಿಯು ತಲೆದೋರುತ್ತದೆ. ಹಾಗಾಗಿ ಹಿಂಸೆಯ ಎಲ್ಲ ಕಡೆಯಿಂದಲೂ ಹಿಂಸೆ ಅನ್ನುವಂಥದ್ದು ಕೆಟ್ಟದ್ದು ಅಂತೇಳಿ ನಮಗೆ ಹೇಳಲಿಕ್ಕೆ ಸಾಧ್ಯ ಆಗುವುದಿಲ್ಲ. ಈಗ ತಮಗೆಲ್ಲರಿಗೂ ಕೂಡ ಒಂದು ಚರ್ಚೆಯ ವಿಷಯ ಏನಂತ ಹೇಳಿದ್ರೆ, ಹಿಂಸೆಗೂ ಕೂಡ ಅದರದ್ದೇ ಆದಂತಹ ಒಂದು ಪ್ರಯೋಜನ ಇದೆ ಅಂತ ಹೇಳುವುದರ ವಿಚಾರವಾಗಿ ನೀವು ತಮ್ಮ ಒಂದು ಅಭಿಪ್ರಾಯವನ್ನು ಇಲ್ಲಿ ಹೇಳಬೇಕಾಗ್ತದೆ. ಹಿಂಸೆಯನ್ನ ಯಾವಾಗ ಸಮರ್ಥಿಸಲಾಗುತ್ತದೆ ಮತ್ತು ಭಗವಂತ ಎಲ್ಲರಿಗೂ ಒಳಿತನ್ನ ಮಾಡುವಂತಹ ಜನಾರ್ದನ ಸರ್ವಪ್ರಿಯನಾದಂತಹ ಭಗವಂತ ಶ್ರೀಕೃಷ್ಣ ಅರ್ಜುನನನ್ನ ಯಾಕೆ ಯುದ್ಧಕ್ಕೆ ಪ್ರಚೋದಿಸ್ತಾ ಇದ್ದಾನೆ? ಇದು 2 ಪ್ರಶ್ನೆಗಳು. ನಿಮಗೆ 2ನೇ ಅಧ್ಯಾಯದ 21ನೇ ಶ್ಲೋಕವಾದ ಭಾವಾರ್ಥವನ್ನು ಓದಿದ್ರೆ ಇದಕ್ಕೆ ನಿಮಗೆ ಕೆಲವೊಂದು ವಿಚಾರಗಳು ಸಿಗ್ತವೆ. ಈಗ ನಾನು ಒಂದು ಬ್ರೇಕ್ಔಟ್ ರೂಮ್ ಮಾಡ್ತಾ ಇದ್ದೇನೆ. ಇಲ್ಲಿ ಒಟ್ಟು 42 ಜನ ಇದ್ದೀರಾ? 42 ಅಂತ ಹೇಳಿದ್ರೆ 12 10 ಮಾಡ್ತೇನೆ. 10 ಗ್ರೂಪ್ ಮಾಡ್ತೇನೆ. 4 ರಿಂದ 5 ಜನ ಒಂದು ಗ್ರೂಪ್ ಅಲ್ಲಿ ಬರ್ತೀರಾ. ಈ ಒಂದು ಚರ್ಚೆಗೆ ನೀವು ಚರ್ಚಿಸಬಹುದು ನಿಮ್ಮಲ್ಲೇ, ನಿಮ್ಮ ಗುಂಪಿನಲ್ಲಿ. ನಿಮಗೆ 3 ನಿಮಿಷ ಕಾಲಾವಕಾಶ ಕೊಡ್ತಾ ಇದ್ದೇನೆ. 3 ನಿಮಿಷ ಆದ ನಂತರ ನೀವು ಇಲ್ಲಿ ನಿಮ್ಮ ಗುಂಪಿನಲ್ಲಿ ನಿಮ್ಮೊಳಗೆ ಒಬ್ಬರನ್ನು ಆಯ್ಕೆ ಮಾಡಿ ಆಮೇಲೆ ಇಲ್ಲಿ 2 ನಿಮಿಷಗಳ ಕಾಲ ತಾವು ನೀವೇನಲ್ಲಿ ಚರ್ಚೆ ಮಾಡಿದಿರಿ ಅದರ ಬಗ್ಗೆ ಇಲ್ಲಿ ಬಂದು ಹೇಳಬೇಕಾಗ್ತದೆ. ಒಟ್ಟು 10 ಗುಂಪುಗಳನ್ನ ಮಾಡ್ತಾ ಇದ್ದೇನೆ. 3 ನಿಮಿಷಗಳ ಕಾಲಾವಕಾಶ ಇರ್ತದೆ.
ರೆಕಾರ್ಡ್ ರೂಮ್ ಅನ್ನ ಕ್ಲೋಸ್ ಮಾಡ್ತಾ ಇದ್ದೇನೆ. ಇನ್ನು 1 ನಿಮಿಷದಲ್ಲಿ ತಾವು ರೀಜಾಯ್ನ್ ಆಗಬಹುದು. ಓಕೆ, ಎಲ್ಲರೂ ಕೂಡ ವಾಪಸ್ ಬಂದಾಯ್ತು. ಯಾರೆಲ್ಲ ಓಕೆ, ಎಲ್ಲರೂ ಹ್ಯಾಂಡ್ ಡೌನ್ ಮಾಡ್ತಾ ಇದ್ದಾರೆ. ಯಾರು ಮಾತನಾಡ್ತಿದ್ರು ನಿಮ್ಮ ಗ್ರೂಪ್ ಇಂದ ನೀವು ಹ್ಯಾಂಡ್ ರೈಸ್ ಮಾಡಿ, ನಾನು ಅನ್ಮ್ಯೂಟ್ ಮಾಡ್ತೇನೆ. ನಮಿತಾ ಮಾತಾಜಿ, ಹರೇ ಕೃಷ್ಣ. ಹರೇ ಕೃಷ್ಣ. ಪ್ರಭುಜಿ, ನಾನು ಹ್ಯಾಂಡ್ ರೈಸ್ ಮಾಡಿರೋದು ನಮ್ಮ ಗ್ರೂಪ್ ಇಂದ ಮಲ್ಲಿಕಾ ಮಾತಾಜಿ ವಾಲಂಟಿಯರ್ ಆಗಿ ಮಾತಾಡ್ತಾರೆ. ಮಲ್ಲಿಕಾ ಮಾತಾಜಿ, ಓವರ್ ಟು ಯು. ಹರೇ ಕೃಷ್ಣ ಪ್ರಭುಜಿ. ನಾವು ಡಿಸ್ಕಸ್ ಮಾಡಿದ್ವು ನಮ್ಮ ಪಾಯಿಂಟ್ಸ್ ಗಳು ಅಂತಂದ್ರೆ, ಯಾವ ಒಂದು ಸನ್ನಿವೇಶಗಳಲ್ಲಿ ಹಿಂಸೆ ಮಾಡುವುದು ಹಿಂಸೆ ಆಗುವುದಿಲ್ಲ ಅಂತ. ಇದರಲ್ಲಿ ಒಂದು 6 ನಿದರ್ಶನಗಳನ್ನ ನಾವು ಕೊಡ್ತಾ ಇದ್ದೇವೆ. 6 ಸನ್ನಿವೇಶಗಳನ್ನು ನಾವು ಚರ್ಚೆ ಮಾಡಿದ್ದೇವೆ. ಅದರಲ್ಲಿ ಒಂದು ನ್ಯಾಯಾಧೀಶರು ಮರಣದಂಡನೆಯನ್ನು ಕೊಡ್ತಾರೆ. ಅದು ಒಂದು ಇದಕ್ಕೆ ಯಾವ ಒಂದು ಆಪಾದಿತನಿಗೆ. ಆದರೆ ಆ ಮರಣದಂಡನೆ ಕೊಡುವುದು ಅದು ಹಿಂಸೆ ಆಗುವುದಿಲ್ಲ. ಯಾಕಂದ್ರೆ ನ್ಯಾಯಕ್ಕಾಗಿ ಕೊಡುವ ಅದು ಒಂದು ನ್ಯಾಯಕ್ಕಾಗಿ ಕೊಡ್ತಕ್ಕಂತ ಮರಣದಂಡನೆ ಅದು. ಎರಡನೆಯದು, ಒಬ್ಬ ರಾಜ ಕೊಲೆಗಡಕನಿಗೆ ನೇಣು ಹಾಕ್ಲಿಕ್ಕೆ ಆದೇಶ ಕೊಡ್ತಾನೆ. ಇದು ಕೂಡ ಅದು ಹಿಂಸೆ ಆಗುವುದಿಲ್ಲ. ಯಾಕಂದ್ರೆ ಆ ಕೊಲೆಗಡಕನಿಗೆ ಅವನು ಕೊಲೆ ಮಾಡಿದ್ರಿಂದ ಅದಕ್ಕೆ ಅವನಿಗೆ ಕೂಡ ಒಂದು ಶಿಕ್ಷೆ ಆಗ್ಬೇಕು ಮತ್ತು ಆ ಕೊಲೆ ಮಾಡಿಸ್ಕೊಂಡವರಿಗೆ ಅದು ಒಂದು ನ್ಯಾಯ ಸಿಗ್ಬೇಕು ಅಂತ ರಾಜ ಆರ್ಡರ್ ಮಾಡ್ತಾನೆ ಕೊಲೆಗಡಕನಿಗೆ ನೇಣು ಹಾಕ್ಲಿಕ್ಕೆ. ಮೂರನೇದು, ಅಂದ್ರೆ ವೈದ್ಯರಾದವರು ಶಸ್ತ್ರಚಿಕಿತ್ಸೆಯನ್ನು ಮಾಡ್ತಾರೆ. ಶಸ್ತ್ರಚಿಕಿತ್ಸೆಯನ್ನು ಮಾಡುವಾಗ ಅನೇಕ ಒಂದು ಶಸ್ತ್ರಗಳಿಂದ ಅಂದರೆ ಅದು ದೇಹದ ಮೇಲೆ ಒಂದು ಹಿಂಸೆ ಆಗುತ್ತೆ. ಆದ್ರೆ ಇದರ ಮೂಲ ಉದ್ದೇಶ ರೋಗಿಯನ್ನು ಗುಣಪಡಿಸುವುದು. ಅದರಿಂದ ಅದು ಹಿಂಸೆ ಅಂತ ಆಗುವುದಿಲ್ಲ. ಮೂಲ ಉದ್ದೇಶ ರೋಗಿಯ ಗುಣಪಡಿಸುವುದು, ರೋಗಿಗೆ ಒಳಿತನ್ನು ಉಂಟು ಮಾಡುವುದರಿಂದ ಅದು ಹಿಂಸೆ ಅಲ್ಲ. ನಾಲ್ಕನೇದು, ಬಾರ್ಡರ್ನಲ್ಲಿ ಅಂದ್ರೆ ದೇಶದ ಬಾರ್ಡರ್ನಲ್ಲಿ ಸೈನಿಕರು ದೇಶದ ರಕ್ಷಣೆಗಾಗಿ ಅಂದ್ರೆ ಪ್ರತಿ ಒಂದು ವಿರುದ್ಧ ದೇಶದ ಜನ ಅವರ ಸೈನಿಕರು ಯುದ್ಧ ಮಾಡಿದಾಗ ಅವರಿಗೆ ಪ್ರತೀಕಾರಕ್ಕಾಗಿ ಅವರು ಯುದ್ಧ ಮಾಡ್ತಾರೆ. ದೇಶದ ರಕ್ಷಣೆಗಾಗಿ ಮಾಡೋದ್ರಿಂದ ಅದು ಹಿಂಸೆ ಅಲ್ಲ. ಆಮೇಲೆ ಮನುಸಂಹಿತೆಯಲ್ಲೂ ಕೂಡ ಒಂದು ಕೊಲೆಗಡುಕರಿಗೆ ಒಂದು ಇದನ್ನ ಕೊಡ್ತಕ್ಕಂಥ ಮರಣದಂಡನೆ ಕೊಡೋದಕ್ಕೆ ಅವರಿಗೆ ಸಮರ್ಥನೆ ಇದೆ. ಆಮೇಲೆ ಅದು 1ನೇ ಅಧ್ಯಾಯದಲ್ಲಿ 6 ಜನ ಆತತಾಯಿಗಳನ್ನು ಹೇಳಿದ್ದಾರೆ. ಈ 6 ಜನ ಆತತಾಯಿಗಳು ಗಳಿಗೂ ಕೂಡ ಈ ವೇದದ ಪ್ರಕಾರ ಅವರು ಮಾಡಿರ್ತಕ್ಕಂತಹ ಒಂದು ಅನ್ಯಾಯ ಅಥವಾ ಇದಕ್ಕೆ ನಾವು ಕೊಲೆ ಮಾಡಿದರೆ ಪಾಪವೇನೂ ಬರುವುದಿಲ್ಲ ಅಂತ ಹೇಳಿದ್ದಾರೆ ಪ್ರಭುಜಿ. ಆಮೇಲೆ 2ನೇ ಪಾಯಿಂಟ್ ಅಂತಂದ್ರೆ, ಇಷ್ಟೆಲ್ಲ ಇದ್ದಾಗ ಸರ್ವಪ್ರಿಯನಾದ ಕೃಷ್ಣ ಅರ್ಜುನನಿಗೆ ಯಾಕೆ ಯುದ್ಧ ಮಾಡ್ಲಿಕ್ಕೆ ಹೇಳಿದ? ಯುದ್ಧ ಅಂದ್ರೆ ಹಿಂಸೆ, ಅಲ್ಲಿ ತುಂಬಾ ಅನೇಕ ಜನರ ಮರಣಗಳು ಸಂಭವಿಸುತ್ತವೆ. ಅದನ್ನು ಮಾಡ್ಲಿಕ್ಕೆ ಯಾಕೆ ಅರ್ಜುನನಿಗೆ ಪ್ರೇರೇಪಿಸಿದ? ಈ ಪ್ರಶ್ನೆಗೆ ಉತ್ತರ ಅಂತಂದ್ರೆ, ಆಗ ಅದು ಯುದ್ಧ ಅನಿವಾರ್ಯವಾಗಿತ್ತು. ಯಾಕೆಂದ್ರೆ ಎಲ್ಲಾ ಸಂಧಾನ ಮಾಡಿದರು, ತುಂಬಾ ವಿಧವಾಗಿ ಬೇಡಿಕೊಂಡರು. ನ್ಯಾಯಕ್ಕಾಗಿ ಅದು ಸಂಧಾನವು ಒಪ್ಪಿಗೆ ಆಗಲಿಲ್ಲ. ಅದನ್ನು ಮುರಿದಾಗ ಅಂದ್ರೆ ಒಂದು ಸೂಜಿ ಮನೆಯಷ್ಟು ನಿನಗೆ ಭೂಮಿಯನ್ನು ಕೊಡುವುದಿಲ್ಲ ಅಂತ ಹೇಳಿದಾಗ, ಒಂದು ದುರ್ಯೋಧನ ಹೇಳಿದಾಗ ಯುದ್ಧ ಅನಿವಾರ್ಯವಾಯಿತು. ಆಗ ಆ ಯುದ್ಧದಲ್ಲಿ ಆಕ್ಚುಲಿ ಭೂಭಾರ ಹರಣ ಮಾಡಬೇಕಾಗಿತ್ತು. ಅದಕ್ಕೆ ಭೂಮಿ ದೇವಿಗೆ ಅವರು ಕೃಷ್ಣ ಒಂದು ಮಾತು ಕೊಟ್ಟಿದ್ರು, ಭೂಭಾರ ಹರಣ ಮಾಡುತ್ತೇನೆ ಅಂತ. ಈ ಭೂಮಿಯಲ್ಲಿ ತುಂಬಾ ಜನರ ಅಧರ್ಮ ತುಂಬಿ ಹೋಗಿತ್ತು.
ಕ್ಷತ್ರಿಯರು ತುಂಬಾ ಯುದ್ಧ ಮಾಡ್ತಿದ್ರು ಅಧರ್ಮದಿಂದ. ಅವರನ್ನೆಲ್ಲರನ್ನು ಈ ಕುರುಕ್ಷೇತ್ರದಲ್ಲಿ ಹೊಟ್ಟೆ ಹಾಕಿ ಕೃಷ್ಣ ಅವರನ್ನೆಲ್ಲರನ್ನು ಒಟ್ಟಿಗೆ ಒಂದು ಭೂಭಾರ ಹರಣ ಮಾಡ್ಲಿಕ್ಕಾಗಿ ಯೋಜನೆಯನ್ನು ಹಾಕಿದ್ದರು. ಅದಕ್ಕೆ ಅರ್ಜುನ ಅದಕ್ಕೆ ಒಂದು ನಿಮಿತ್ತ ಮಾತ್ರವಾಗಿತ್ತು. ಅರ್ಜುನ ಅವರಿಗೆ ತುಂಬಾ ದೊಡ್ಡ ಸವ್ಯಸಾಚಿ. ಅವನು ತುಂಬಾ ಒಳ್ಳೆಯ ಧನುರ್ಧಾರಿ ಮತ್ತು ಒಳ್ಳೆಯ ಯುದ್ಧಗಾರ ಮತ್ತು ಅವನು ಭಕ್ತ ಮತ್ತು ಇವನಾಗಿದ್ದ, ಏನಂತಂದ್ರೆ ತುಂಬಾ ಗೆಳೆಯನೂ ಆಗಿದ್ದ. ಆದ್ದರಿಂದ ಈ ಯುದ್ಧ ಧರ್ಮ ಯುದ್ಧ, ಪಾಂಡವರು ಕೌರವರೊಂದಿಗೆ ಧರ್ಮ ಯುದ್ಧ ಮಾಡ್ಲಿಕ್ಕೆ ಅದಕ್ಕೆ ಅರ್ಜುನನನ್ನ ಅವನು ಪ್ರೇರೇಪಿಸಿದ. ಆದ್ರೆ ಇದರಲ್ಲಿ ಅರ್ಜುನ ನಿಮಿತ್ತ ಮಾತ್ರ. ಹರೇ ಕೃಷ್ಣ ಪ್ರಭುಜಿ, ಧನ್ಯವಾದಗಳು ಪ್ರಭುಜಿ ಅವಕಾಶ ಕೊಟ್ಟಿದ್ದಕ್ಕೆ. ಹರೇ ಕೃಷ್ಣ ಮಾತಾಜಿ, ಧನ್ಯವಾದಗಳು. ತುಂಬಾ ಚೆನ್ನಾಗಿ ಪಾಯಿಂಟ್ಸ್ ಅನ್ನ ಹೇಳಿದ್ದೀರಾ. ಹರೇ ಕೃಷ್ಣ, ಧನ್ಯವಾದಗಳು ಪ್ರಭುಜಿ. ಸಂಗೀತಾ ಮಾತಾಜಿ, ಹರೇ ಕೃಷ್ಣ. ಹರೇ ಕೃಷ್ಣ ಪ್ರಭುಜಿ. ಹರೇ ಪ್ರಭುಜಿ, ನಾವು ಗಣೇಶ್ ಪ್ರಭುಜಿ 2 ಪಾಯಿಂಟ್ ಬರ್ತಿದ್ದೀವಿ. ಅಂದ್ರೆ ಅದೇ ಹೀನಾಯ ಕೃತ್ಯ ಮಾಡಿದವರಿಗೆ ಶಿಕ್ಷೆಯನ್ನು ವಿಧಿಸಿದರೆ ಅದು ನ್ಯಾಯಸಮ್ಮತವಾಗಿರುತ್ತದೆ. ಮತ್ತೊಂದು, ಅಧರ್ಮಿಗಳು ಯಾವ ರೀತಿಯ ಬುದ್ಧಿವಾದವನ್ನು ಕೇಳಲು ಸಿದ್ಧರಿರುವುದಿಲ್ಲ. ಅಂತವರಿಗೆ ಹಿಂಸೆಯ ಮೂಲಕವೇ ನಾವು ಉತ್ತರವನ್ನ ಕೊಡಬೇಕಾಗ್ತದೆ. ಹರೇ ಕೃಷ್ಣ. ಥ್ಯಾಂಕ್ ಯು. ಹರೇ ಕೃಷ್ಣ. ಉಮಾ ಕುಲಕರ್ಣಿ ಮಾತಾಡಿ. ಹರೇ ಕೃಷ್ಣ ಪ್ರಭುಜಿ. ನಾವು ಸುಮಾರು ಎಲ್ಲ ತಗೊಂಡ್ ಪಾಯಿಂಟ್ಸ್ ತಗೊಂಡಿದೀವಿ. ಅದೇ ನ್ಯಾಯಾಧೀಶರು ಇವನಿಗೆ ಕೈದಿಗಳಿಗೆ ಎಲ್ಲರಿಗೂ ಒಂದು ಶಿಕ್ಷೆ ಕೊಡ್ತಾರೆ, ಗಲ್ಲು ಶಿಕ್ಷೆ ಎಲ್ಲ ಕೊಡ್ತಾರೆ. ಅವ್ರು ಕೊಡೋದ್ರಿಂದ ಏನಾಗುತ್ತೆ ಅಂದ್ರೆ ಆ ತರ ಒಂದು ಕೃತ್ಯಗಳು ಮುಂದೆ ಬರೀದಂತೆ ಆಗತ್ತೆ. ಅವನಿಗೆ ಹಿಂಸೆ, ಅವನಿಗೆ ಒಂದು ಮರಣದಂಡನೆ ಅಥವಾ ಏನಾರ ಕೊಡೋದ್ರಿಂದ ಅದು ಮುಂದುವರಿಯೋದು ಕಮ್ಮಿ ಆಗುತ್ತೆ. ನಂತರ ಕಳ್ಳರಿಗೆ ಶಿಕ್ಷೆ ಕೊಡ್ತಾರೆ. ಆಮೇಲೆ ತಂದೆ ತಾಯಿಗಳು ಮಕ್ಕಳಿಗೆ ಕೆಲವೊಮ್ಮೆ ಒಂದು ಬುದ್ಧಿ ಹೇಳ್ತಾರೆ. ಅದು ನೋಡ್ಲಿಕ್ಕೆ ಮಕ್ಕಳಿಗೆ ಒಂಥರ ಹಿಂಸೆ ತರ ಅನ್ಸುತ್ತೆ, ಬಟ್ ಅದು ಹಿಂಸೆ ಅಲ್ಲ, ಆಕ್ಚುಲಿ ಒಂದು ಬುದ್ಧಿವಾದ ತರ ಹೇಳ್ತಾ ಇರ್ತಾರೆ. ಆಮೇಲೆ ಇದು ಅರ್ಜುನಂದ ಇದಕ್ಕೆ ತಗೊಂಡಾಗ ಯದಾ ಧರ್ಮಸ್ಯ ಗ್ಲಾನಿರ್ಭವತು ಅಂತ ಹೇಳ್ತಾನೆ. ಅಂದ್ರೆ ಎಲ್ಲಿ ಅಧರ್ಮ ಮತ್ತೆ ಒಂದು ದುಷ್ಟರು ಎಲ್ಲಿದಾರೋ ಅದನ್ನ ನಾಶ ಮಾಡೋದಕ್ಕೋಸ್ಕರ ನಾನು ಬರ್ತೀನಿ ಅಂತ ಹೇಳ್ತಾನೆ. ಇಲ್ಲಿ ಅಧರ್ಮ ಅಂದ್ರೆ ಕೌರವರ ಕಡೆಯಲ್ಲಿ ಅಧರ್ಮ ದುಷ್ಟರು ಎಲ್ಲ ಇದ್ದಾರೆ, ಅವರನ್ನ ನಾಶ ಮಾಡೋದಕ್ಕೋಸ್ಕರ ಅವನು ಮಾಡ್ತಾನೆ. ಅವನೊಂದು ನ್ಯಾಯಾಧೀಶನ ಜಾಗದಲ್ಲಿ ನಿಂತ್ಕೊಂಡ್ಬಿಟ್ಟು ಅವನು ಮಾಡ್ತಾ ಇದ್ದಾನೆ, ಅರ್ಜುನನಿಗೆ ಗೈಡ್ ಮಾಡ್ತಾ ಇದ್ದಾನೆ. ಆದ್ರಿಂದ ಅಷ್ಟೇ ಹೇಳ್ಬೋದು. ಧನ್ಯವಾದಗಳು. ಹರೇ ಕೃಷ್ಣ. ಅರ್ಚನಾ ಮಾತಾಜಿ. ಮೀರಾ ಮಾತಾಜಿ, ಹರೇ ಕೃಷ್ಣ. ಅರ್ಚನಾ ಮಾತಾಜಿ ಹ್ಯಾಂಡ್ ರೈಸ್ ಮಾಡಿದ್ರಾ? ಓಕೆ ಮಾತಾಜಿ, ಅಥವಾ ನಾನು ಹ್ಯಾಂಡ್ ಲೋ ಮಾಡಿದ್ದೆ. ಹರೇ ಕೃಷ್ಣ ಪ್ರಭುಜಿ. ಪ್ರಭುಜಿ, ನಮ್ದು ಮೀಟಿಂಗ್ ಅಲ್ಲಿ ರೀನಾ ಮಾತಾಜಿ ಮತ್ತೆ ರಾಜಿ ಮಾತಾಜಿ ನಾವಿದ್ವಿ. ಸೊ ಅಲ್ಲಿ ಡಿಸ್ಕಷನ್ ಆಗಿದ್ದು, ಹಿಂಸೆ ಮಾಡುವಾಗ ತಿಳುವಳಿಕೆ ಇದ್ದು ಅಂದ್ರೆ ತಿಳುವಳಿಕೆಯ ಮುಖಾಂತರ ಮಾಡುವಂತಹ ಒಂದು ಹಿಂಸೆ ಯಾವಾಗ ಸಂದರ್ಭಕ್ಕೆ ಅನುಗುಣವಾಗಿ ತಗೊಳ್ಳುವಂತಹ ಡಿಸಿಷನ್ಸ್ ಅದು ಕರೆಕ್ಟ್ ಆಗಿರ್ಬೇಕು. ನಂತರ ಶಸ್ತ್ರಚಿಕಿತ್ಸೆಯನ್ನು ಮಾಡ್ಬೇಕಾದ್ರೆ ಒಬ್ಬ ರೋಗಿಗೆ ಕ್ಯಾನ್ಸರ್ ಇದೆ ಅಂತ ಅಂದಾಗ ಕ್ಯಾನ್ಸರ್ ಇರುವಂತಹ ಭಾಗವನ್ನ ತೆಗೆಯುವುದು ಅದು ಹಿಂಸೆ ಅಲ್ಲ, ಅದನ್ನ ತೆಗೆಯೋದು ಹಿಂಸೆ ಅಲ್ಲ, ಅದು ಗುಣಪಡಿಸುವ ಉದ್ದೇಶವಾಗಿರುತ್ತೆ, ಅದು ಹಿಂಸೆ ಆಗುದಿಲ್ಲ ಅಂತ. ನಂತರ ಈಗ ಮಕ್ಕಳ ವಿಚಾರಕ್ಕೆ ಬಂದಾಗ ಒಡೆದು ಅವರಿಗೆ ಬುದ್ಧಿ ಕಲಿಸೋದು ಕೂಡ ಅದು ಹಿಂಸೆ ಏನು ಆಗೋದಿಲ್ಲ. ನಂತರ ಆತ್ಮ ಮತ್ತು ದೇಹದ ವಿಚಾರಕ್ಕೆ ಬಂದಾಗ ಇಲ್ಲಿ ಆತ್ಮಕ್ಕೆ ಹಿಂಸೆಯನ್ನು ಮಾಡುವಂತದ್ದು ಅಲ್ಲ, ಇಲ್ಲಿ ದೇಹಕ್ಕೆ ಒಂದು ಸಂಬಂಧಪಟ್ಟ ವಿಚಾರ. ಇಲ್ಲಿ ಅರ್ಜುನ ಮತ್ತೆ ದುರ್ಯೋಧನ ವಿಚಾರವನ್ನ ತೆಗೆದುಕೊಂಡಾಗ ದುರ್ಯೋಧನ ಹೇಗೆ ದ್ರೌಪದಿಯನ್ನ ಅಲ್ಲಿ ಸಭೆಯಲ್ಲಿ ಹೇಗೆ ಅವಮಾನ ಪಡಿಸ್ತಾನೆ ಅದನ್ನ ಪರಿಗಣಿಸಿದಾಗ, ಮತ್ತೆ ಅರ್ಜುನ ಮತ್ತೆ ಪಾಂಡವರು ಕುಂತಿದೇವಿಯನ್ನ ಯಾವ ರೀತಿ ಗೌರವದಿಂದ ನೋಡಿಕೊಳ್ಳುತ್ತಾರೆ, ಹಾಗೆ ಅವರ ಒಂದು ಇಬ್ಬರನ್ನು ನೋಡಿದಾಗ ಆ ಒಂದು ಯಾರಿಗೆ ರಾಜ್ಯವನ್ನು ಕೊಟ್ಟಾಗ ಯಾವ ರೀತಿ ಪ್ರಜೆಗಳನ್ನ ಕೂಡ ಇಲ್ಲಿ ನೋಡ್ಕೊಳ್ತಾರೆ ಅನ್ನೋದು ಕೂಡ ಬಹಳ ಇಂಪಾರ್ಟೆಂಟ್ ಆಗುತ್ತೆ. ಮತ್ತೆ ದುರ್ಯೋಧನ ಆಡಳಿತಕ್ಕೆ ಬಂದರೆ ಹೇಗೆ ಒಂದು ರಾಜ್ಯ ಅಧರ್ಮಕ್ಕೆ ಹೋಗುತ್ತೆ ಅನ್ನೋದು ಕೂಡ ಅಲ್ಲಿ ನಾವು ಪರಿಗಣನೆ ತಗೊಳ್ಬೇಕಾಗುತ್ತೆ. ಸೊ ಹಾಗಾಗಿ ಯುದ್ಧ ಮಾಡುವಾಗ ಹಿಂಸೆ ಅನ್ನುವುದು ಒಂದು ಹಿಂಸೆ, ಅದು ನಿಜವಾದ ಹಿಂಸೆ ಅಲ್ಲ. ಅದು ಕೃಷ್ಣನ ಒಂದು ಉದ್ದೇಶದಿಂದ, ಕೃಷ್ಣನ ಒಂದು ಏನು ಶಾಸನ ಅಂತ ಹೇಳ್ತಾರೆ ಅದರಿಂದ ಮಾಡುವಂತದ್ದು, ಅದು ಹಿಂಸೆ ಅಲ್ಲ, ಕೃಷ್ಣನಿಗೋಸ್ಕರ ಮಾಡುವಂತದ್ದು. ವಿತೌಟ್ ಕೃಷ್ಣ ಅಂತಂದ್ರೆ ಅದು ಹಿಂಸೆನೇ ಆಗತ್ತೆ ಅಂತ ಅದು ತಗೋಬಹುದು. ಮೀರಾ ಮಾತಾಜಿ. ಹರೇ ಕೃಷ್ಣ ಪ್ರಭುಜಿ. ಇಲ್ಲಿ ನಾವು ಛಾಯಾದೇವಿ ಮಾತಾಜಿ ಮತ್ತೆ ಅನುರಾಧ ಮಾತಾಜಿ ಪಾಯಿಂಟ್ಸ್ ಮಾಡ್ಕೊಂಡ್ವಿ.
ಇಲ್ಲಿ ನಾವು ಶಿಕ್ಷೆ ನ್ಯಾಯ ಸಮ್ಮತನ ಅಂದಾಗ ಇಲ್ಲಿ ಕೃಷ್ಣ ಶಿಕ್ಷಣ ನ್ಯಾಯ ಅಂತ ಏನಕ್ಕೆ ತಗೊಂತಾರೆ ಅಂದ್ರೆ ಅವರು ಇಲ್ಲಿ ಅವತರಿಸಿದಾಗ ಧರ್ಮ ಸಂಸ್ಥಾಪನೆ ಮಾಡ್ಲಿಕ್ಕಿರತ್ತೆ, ಭಕ್ತರ ರಕ್ಷಣೆ ಮಾಡ್ಲಿಕ್ಕಿರತ್ತೆ, ಹಾಗೂ ಹಸುರರ ಸಂಹಾರ ಮಾಡಕ್ಕಿರತ್ತೆ. ಇವೆಲ್ಲ ಅಲ್ಲಿ ನಡೀತಿರೋದ್ರಿಂದ ಇಲ್ಲಿ ಆ ಶಿಕ್ಷೆ ಅನ್ನೋದು ನ್ಯಾಯಸಮ್ಮತವಾಗಿರುತ್ತೆ. ಮುಖ್ಯ ಅಂದ್ರೆ ಅವರು ಅರ್ಜುನನ್ಗೆ ಇಲ್ಲಿ ಕೃಷ್ಣ ಪೂರ್ತಿಯಾಗಿ ಅವನು ಯುದ್ಧ ಮಾಡೋದಿಲ್ಲ ಅಂತ ಕಾರಣ ನೀಡುವಾಗ ಯಾಕೆ ಯುದ್ಧ ಮಾಡ್ಬೇಕಂತ ಹೇಳ್ತಾರಂದ್ರೆ, ನೀನು ಅವ್ರಿಗೆ ಒಳ್ಳೆಯದನ್ನೇ ಮಾಡ್ತಿದ್ದೀರಾ ಅಂದ್ರೆ ಆತ್ಮಕ್ಕೆ ನೀನು ಬಿಡುಗಡೆಯನ್ನ ಕೊಡ್ತಾ ಇದೀಯಾ. ಈಗ ನೀನು ಎಂತ ಗುರು ಹಿರಿಯರು ಅಂತ ನೀವು ಹೇಳ್ತಿರ್ತಕ್ಕಂತಹ ಭೀಷ್ಮರ್ ಇರ್ಬೋದು, ದ್ರೋಣಾಚಾರ್ಯರಿರ್ಬೋದು, ಅವರು ನಿನ್ನಿಂದ ಒಂದು ದೇಹದ ಒಂದು ಇದನ್ನ ಕಳೆದು ಇನ್ನ ಉನ್ನತ ಅವರು ನನ್ನ ಧಾಮಕ್ಕೆ ಬರ್ಬೋದು ಅಂತಕ್ಕಂತಹ ಒಂದು ಮಾತನ್ನ ಹೇಳ್ತಾನೆ. ಅದರಿಂದ ಅರ್ಜುನ ಹೌದಲ್ವಾ ಅಂತ ಅನ್ಸುತ್ತೆ. ಹಾಗೆ ಇನ್ನ ನಾವು ಯುದ್ಧ ಮಾಡ್ಲಿಕ್ಕೆ ಯಾಕೆ ಕೃಷ್ಣ ಹೇಳ್ತಾರೆ ಅಂತ ಅನ್ಕೊಂತೀವಿ. ಮೊದಲನೇದು, ಯಾವಾಗ ಒಬ್ಬ ಅರ್ಜುನ ನಾನು ಯುದ್ಧ ಮಾಡೋದಿಲ್ಲ ಅಂತ ಹೇಳ್ತಾರೆ, ಕೃಷ್ಣ ಹೇಳ್ತಾರೆ ನಾವು ಕರ್ಮವನ್ನ ಬಿಡಬಾರ್ದು, ಕರ್ಮದ ಫಲವನ್ನ ಬಿಡ್ಬೇಕು ಅಂತ. ಹಾಗಾಗಿ ನೀನು ಕರ್ಮ ಮಾಡೋದು ಅಂದ್ರೆ ಕ್ಷತ್ರಿಯ ಧರ್ಮ. ಹಾಗಾಗಿ ನಾವು ಮೊದಲಿಗೆ ಪ್ರಯತ್ನ ಪಟ್ಟಿದೀವಿ, 5 ರಾಜ್ಯಗಳನ್ನ ಕೊಡಿ ಎಂದಾಗ ಅವ್ರು ಕೊಡೋದಿಲ್ಲ ಅಂತ ಹೇಳಿದ್ದಾರೆ. ಸೊ ಕ್ಷತ್ರಿಯ ಧರ್ಮವಾದದ್ದಂತಹ ಈ ಯುದ್ಧವನ್ನ ಮಾಡಬೇಕಾಗುತ್ತೆ. ಇದು ಒಂದು ಕಾರಣಕ್ಕೆ ಯುದ್ಧವನ್ನ ಪ್ರೇರೇಪಿಸಿದ್ರೆ, ಎರಡನೆಯ ಮುಖ್ಯ ಕಾರಣ ಅಂದ್ರೆ ನಾವೆಲ್ಲ ತಿಳಿದ ಹಾಗೆ ಗೀತೋಪದೇಶ ನಡೆಯಬೇಕಿತ್ತು. ಯಾಕೆಂದ್ರೆ ಒಂದು ಗುರು ಹಿರಿಯರ ಗುರು ಶಿಷ್ಯರ ಒಂದು ಪರಂಪರೆ ಆಗ್ಲಿ ಅಥವಾ ಗೀತಾವನ್ನ ತಿಳಿದುಕೊಂಡಿರೋ ಆಗ್ಲಿ ಬರ್ತಾ 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 ಆ ಒಂದು ಪರಂಪರೆ ಕಡಿಮೆ ಆಗ್ತಾ ಇತ್ತು. ಹಾಗಾಗಿ ಗೀತೋಪದೇಶ ಇಲ್ಲಿ ಭಗವಂತ ಅರ್ಜುನನಿಗೆ ತಿಳಿಸಿದ್ರು ಕೂಡ ಅರ್ಜುನನ ಮೂಲಕ ನಮಗೆಲ್ಲರಿಗೂ ಈ ಪೀಳಿಗೆಗೂ ಮುಂದಿನ ಪೀಳಿಗೆಗೂ ಕೊಟ್ಟಿದ್ದಾರೆ ಅಂತ ನಾವು ಅರ್ಥ ಮಾಡ್ಕೋಬಹುದು ಅಂತ ಹೇಳ್ತಿದ್ದೀನಿ ಮಾತಾಜಿ. ಹರೇ ಕೃಷ್ಣ, ನನ್ಗೆ ಅವಕಾಶ ಕೊಟ್ಟಿದ್ದಕ್ಕೆ ಹರೇ ಕೃಷ್ಣ. ಧನ್ಯವಾದಗಳು. ಧನ್ಯವಾದ. ಗೀತೆಯನ್ನ ಮತ್ತೆ ಬೋಧಿಸ್ಲಿಕ್ಕೋಸ್ಕರ ಮತ್ತು ಅಧರ್ಮವನ್ನ ನಾಶ ಮಾಡಿ ಧರ್ಮವನ್ನ ಸ್ಥಾಪಿಸಲಿಕ್ಕೋಸ್ಕರ ಈ ಒಂದು ಯುದ್ಧವು ನಡೆಯುತ್ತಾ ಇದೆ. ಆನ್ಸರ್ ಮಾಡಿದವರು ಹ್ಯಾಂಡ್ ಡೌನ್ ಮಾಡಿ, ಯಾಕಂದ್ರೆ ನನಗೆ ಗೊತ್ತಾಗಲ್ಲ. ಮೀರಾ ಮಾತಾಜಿ ಮಾತಾಡಿದ್ರಲ್ವಾ? ಗೀತಾ ಮೋಹನ್ ಮಾತಾಜಿ. ಹರೇ ಕೃಷ್ಣ ಪ್ರಭುಜಿ. ಇಲ್ಲಿ ಮನು ಸಂಹಿತೆಯಲ್ಲಿ ಕೂಡ ಏನ್ ಹೇಳ್ತಾರೆ ಅಂತಂದ್ರೆ, ಒಬ್ಬ ರಾಜ ಒಬ್ಬ ಕೊಲೆಗಡಕರಿಗೆ ಮರಣದಂಡನೆಯನ್ನ ಕೊಟ್ಟಾಗ ಅವನ ಮೇಲೆ ಕೂಡ ಕರುಣೆಯನ್ನ ತೋರಿಸ್ತಾ ಇದ್ದಾನೆ ಅಂತ. ಯಾಕೆ ಅಂದ್ರೆ ಅವನು ಮುಂದಿನ ಜನ್ಮದಲ್ಲಿ ಆ ಪಾಪದ ಫಲಗಳನ್ನ ಅನುಭವಿಸೋದನ್ನ ಅವನು ತಪ್ಪಿಸ್ತಾ ಇದ್ದಾನೆ ಅಂತ. ಹೀಗೆ ಈ ರೀತಿ ನೋಡಿದಾಗ ಹಿಂಸೆ ಕೂಡ ಅದು ಒಳ್ಳೇದಂತಾನೆ ಮನು ಸಂಹಿತೆಯಲ್ಲಿ ಹೇಳ್ತಾ ಇದ್ದಾನೆ. ಮತ್ತೆ ಕೃಷ್ಣನಿಗೋಸ್ಕರ ಯುದ್ಧ ಮಾಡುವುದು ಅದು ಭಕ್ತಿ ಯೋಗ ಕರ್ಮಯೋಗ ಆಗುತ್ತೆ ಅನ್ನೋದ್ರಿಂದ ಇಲ್ಲಿ ಅರ್ಜುನ ಯುದ್ಧ ಮಾಡೋದ್ರಲ್ಲಿ ಯಾವ ಹಿಂಸೆನೂ ಇಲ್ಲ ಅನ್ನೋದನ್ನ ಹೇಳ್ತಾ ಇದ್ದಾರೆ ಪ್ರಭುಪಾದರು. ಮತ್ತೆ ಕೃಷ್ಣ ಇನ್ನೊಂದು ಏನ್ ಹೇಳ್ತಾನೆ ಅಂದ್ರೆ, ಆತ್ಮಕ್ಕೆ ಸಾವಿಲ್ಲ. ನೀನ್ ಇಲ್ಲಿ ಯಾರನ್ನ ಸಾಯಿಸ್ತಾ ಇದೀಯೋ ಅವ್ರು ಯಾರು ನಿಜವಾದ ದೃಷ್ಟಿಯಲ್ಲಿ ಅವ್ರು ಯಾರು ಸಾಯ್ತಾ ಇಲ್ಲ. ಅವರಿಗೆಲ್ಲ ನನ್ನ ಧಾಮಕ್ಕೆ, ಅದೇ ಅವ್ರು ಹೇಳಿದ ಹಾಗೆ ಸಾಯುಜ್ಯ ಮೋಕ್ಷ ಅಂದ್ರೆ ಅವ್ರಲ್ಲಿ ಬರ್ತಾರೆ, ಬ್ರಹ್ಮ ಜ್ಯೋತಿಯಲ್ಲಿ ಲೀನವಾಗ್ತಾರೆ. ನೀನ್ ಅವರಿಗೆಲ್ಲ ಒಂದು ಒಳ್ಳೇದನ್ನೇ ಮಾಡ್ತಾ ಇದೀಯ ಹೊರತು ನೀನ್ ಯಾವುದೇ ರೀತಿ ಹಿಂಸೆ ಆಗ್ತಾ ಇಲ್ಲ ಅನ್ನೋದನ್ನ ಇಲ್ಲಿ ಹೇಳ್ತಾ ಇದ್ದಾರೆ ಪ್ರಭುಜಿ. ಈ ರೀತಿ ಕೃಷ್ಣ ಅವನ್ನ ಪ್ರಚೋದಿಸ್ತಾ ಇದ್ದಾರೆ ಯುದ್ಧ ಮಾಡ್ಲಿಕ್ಕೆ. ಹರೇ ಕೃಷ್ಣ ಪ್ರಭುಜಿ. ಹರೇ ಕೃಷ್ಣ. ಹರಿಣಿ ಮಾತಾಜಿ. ಹರೇ ಕೃಷ್ಣ ಪ್ರಭುಜಿ. ಇಲ್ಲಿ ಹಿಂಸೆಯಿಂದ ಪ್ರಯೋಜನ ಅಂತ ಹೇಳಿದ್ರೆ, ನಮ್ಮ ಗ್ರೂಪ್ ಅಲ್ಲಿ ನಾವು ನೇತ್ರ ಮಾತಾಜಿ, ಸುಕನ್ಯಾ ಮಾತಾಜಿ ಮತ್ತೆ ನಾವು 3 ಡಿಸ್ಕಸ್ ಏನ್ ಮಾಡಿದ್ವಿ ಅಂದ್ರೆ, ಈಗ ಮನೆಯಲ್ಲೇ ಹೇಳುದಾದ್ರೆ ನಾವೀಗ ದೇವರಿಗೆ ಪ್ರಸಾದ ಇಡುತ್ತೇವೆ. ಸೊ ನಾವು ಅಲ್ಲಿ ವೆಜಿಟೇಬಲ್ ಕಟ್ಟಿಂಗ್ ಅಥವಾ ಒಂದು ಫ್ರೂಟ್ಸ್ ಕಟ್ಟಿಂಗ್ ಏನಾದ್ರೂ ಮಾಡ್ತಾ ಇರ್ತೇವೆ. ಆಗ ನಾವು ಸಪೋಸ್ ನಮ್ಗೆ ಗೊತ್ತಿರುವುದಿಲ್ಲ, ಆದ್ರೆ ಒಳಗಡೆ ಕೆಲವು ಸಲ ಹುಳ ಉಪ್ಪಡಿಗಳು ಇರ್ತವೆ ಅಂತ ಹೇಳಿ. ಸೊ ನಾವು ಕಟ್ ಮಾಡುವಾಗ ಪಕ್ಕನೆ ಒಂದು ಹುಳ ಕಟ್ಟಾಗಿರ್ತದೆ. ಸೊ ನಾವು ಹಿಂಸೆ ಮಾಡಿದಾಗೆ ಆಗುತ್ತೆ ಅಂತ ನಾವು ಎಣಿಸ್ಲಿಕ್ಕೆ ಆಗುದಿಲ್ಲ. ಯಾಕಂದ್ರೆ ನಾವು ಅಲ್ಲಿ ಭಗವಂತನಿಗೋಸ್ಕರ ನಾವು ಆ ಕೆಲಸವನ್ನು ಮಾಡ್ತಾ ಇದ್ದೇವೆ ಅಂತ ಹೇಳ್ಕೊಂಡು ನಾವು ಡಿಸ್ಕಸ್ ಮಾಡಿದ್ವಿ. ಎಗೇನ್ ಇನ್ನೊಂದು ಹಿಂಸೆಯ ಬಗ್ಗೆ ಹೇಳುದಾದ್ರೆ, ಈಗ ನಾವು ಮನೇಲಿನೇ ಬೆಳಗ್ಗೆ ಮಕ್ಕಳನ್ನು ಈಗ ಒಂದು ಶಾಲೆಗೆ ಹೋಗುದಾದ್ರೆ ಅಥವಾ ಬೆಳಗ್ಗೆ 6 o'clock ಒಂದು ಭಗವದ್ಗೀತೆ ಕೇಳ್ಬೇಕಂತ ಹೇಳಿದ್ರೆ, ಮಕ್ಕಳು ನಾವು ಹೇಳದಿದ್ರೆ ನಾವು ತುಂಬಾ ಫೋರ್ಸ್ಫುಲ್ ಆಗಿ ಇದು ಎಬ್ಬಿಸಿದ್ರು ಅವರೊಂದೊಂದ್ಸಲ ಹೇಳೋದಿಲ್ಲ. ಸೊ ನಾವು ಅವಾಗ ನಮ್ದೊಂದು ಸಣ್ಣ ಒಂದು ಸ್ಕೇಲ್ ಅನ್ನಾದ್ರೂ ಹಿಡ್ಕೊಂಡು ಒಂದು ಸಣ್ಣ ಪೆಟ್ಟು ಕೊಡ್ಲೇಬೇಕಾಗ್ತದೆ. ಆ ರೀತಿಯಲ್ಲಿ ನಾವು ಹಿಂಸೆಯನ್ನು ಒಳ್ಳೇದಕ್ಕೆ ಯೂಸ್ ಮಾಡ್ಬೋದಂತ ನಾವು ಡಿಸ್ಕಸ್ ಮಾಡಿದ್ವಿ. ಸೊ ಮತ್ತೆ ಇನ್ನೊಂದು ಎರಡನೇ ಇದು ಕ್ವಶನ್ ಅಂತ ಹೇಳಿದ್ರೆ,
ಅರ್ಜುನನು ಯುದ್ಧಕ್ಕೆ ಹೇಗೆ ಕೃಷ್ಣ ಅರ್ಜುನನನ್ನು ಯುದ್ಧಕ್ಕೆ ಏಕೆ ಪ್ರಚೋದಿಸಿದ ಅಂತ ಹೇಳಿ, ಇಲ್ಲಿ ಕೌರವರು ಅಧರ್ಮದ ದಾರಿಯಲ್ಲಿದ್ದರು. ಸೊ ಅವರು ಈ ಒಂದು ನಾವೀಗ ಗದ್ದೆಯಲ್ಲಿ ಹೇಗೆ ಆ ಬೇಡದ ಕಳೆಗಳನ್ನೆಲ್ಲ ತೆಗೆದು ಬಿಸಾಡಿದ್ರೆ ಮಾತ್ರ ಆ ಗದ್ದೆಯಲ್ಲಿದ್ದ ಉಳಿದ ಗದ್ದೆಯ ಇದು ಭತ್ತದ ಪೈರು ಚೆನ್ನಾಗಿ ಬೆಳೀತೆ. ಸೊ ನಾವು ಒಂದು ಹೀಗೆ ಅರ್ಜುನನ್ನು ಒಂದು ಮೊದಲೇ ಒಂದು ನಿಯೋಜನೆ ಇತ್ತು ಇಂಥದ್ದು. ಈ ಒಂದು ಧರ್ಮದ ಭೂಮಿಯಲ್ಲಿ ಈ ಅರ್ಜುನನಂತದ ದುರ್ಯೋಧನನಂತದ ಕಳೆಯನ್ನು ತೆಗೆದು ಬಿಸಾಡಿದ್ರೆ ಒಳ್ಳೆಯ ಅರ್ಜುನನಂತವರೇ ಒಂದು ಒಳ್ಳೆಯ ಫಲವನ್ನು ಅಥವಾ ಧರ್ಮದ ಒಂದು ಆಡಳಿತವನ್ನು ನಡೆಸುವವರು ನಮ್ಗೆ ಸಿಗ್ತಾರೆ ಅಂತ ಹೇಳಿ ಕೃಷ್ಣನ ಒಂದು ಪ್ಲಾನ್ ಇತ್ತು. ಸೊ ಅದು ಈ ತರ ಅಂತ ಹೇಳಿ ನಾವು ಡಿಸ್ಕಸ್ ಮಾಡಿದ್ವಿ ಪ್ರಭುಜಿ. ಹರೇ ಕೃಷ್ಣ. ಹರೇ ಕೃಷ್ಣ ಮಾತಾಜಿ, ಧನ್ಯವಾದಗಳು. ಬಹಳ ಒಳ್ಳೆ ಪಾಯಿಂಟ್ಸ್ ಅನ್ನ ಹೇಳಿದ್ರು. ನಮಿತಾ ಮಾತಾಜಿ. ಹರೇ ಕೃಷ್ಣ ಪ್ರಭುಜಿ. ಜಸ್ಟ್ ಐ ವಾಂಟ್ ಟು ಆಡ್ ಒನ್ ಮೋರ್ ಪಾಯಿಂಟ್ ಹಿಯರ್. ಪ್ರಾಣಿಗಳು ಅಂತಂದಾಗ ಸೊ ಇಲ್ಲಿ ಹಿಂಸೆಯ ಸಮರ್ಥನೆಯನ್ನ ಎಲ್ಲರಿಗೂ ಕೊಡ್ಬಹುದು. ಸೊ ಪ್ರಾಣಿಗಳಂದಾಗ ಈ ಮನುಷ್ಯರು ಬುದ್ಧಿವಂತ ಪ್ರಾಣಿಗಳಾಗಿರೋದ್ರಿಂದ ಹಿಂಸೆ ಮತ್ತು ಹಿಂಸೆ ಅನ್ನೋದು ಅವ್ರಿಗೆ ಏನು ತಿಳುವಳಿಕೆ ಅನ್ನೋದು ಜ್ಞಾನ ಮೂಲಕ ಬಂದಿರುತ್ತೆ, ಯಾವ್ದ್ ಮಾಡ್ಬೇಕು ಯಾವ್ದ್ ಮಾಡ್ಬಾರ್ದು ಅಂತ. ಅದೇ ನಾವು ಪ್ರಾಣಿಗಳಿಗೆ ಬಂದಾಗ ಅದು ಬುದ್ಧಿವಂತ ಇಲ್ಲದೆ ಇರೋದ್ರಿಂದ ಸೊ ಅವು ತಮಗೆ ಬೇಕಾದಂತ ಆಹಾರವನ್ನ ಹುಡುಕೊಂಡು ಅವು ಹಿಂಸೆ ಮಾಡಿದ್ರೂ ಕೂಡ ಅದು ನ್ಯಾಯ ಸಮ್ಮತವಾಗಿರುತ್ತೆ ಅಂತ ಅವುಗಳ ಆಹಾರವನ್ನು ಹುಡ್ಕೊಂಡು ಹೋಗುತ್ತೆ. ಅವು ಮನುಷ್ಯನ್ ತಿಂದ್ರೂ ಕೂಡ ಪ್ರಾಣಿಗಳನ್ನ ತಿಂದ್ರೂ ಕೂಡ ಅದು ಅಹಿಂಸೆ ಅಂತ ಅನ್ಕೊಳ್ಳೋದಿಲ್ಲ ಪ್ರಾಣಿಗಳ ದೃಷ್ಟಿಯಲ್ಲಿ. ಅದೇ ಮನುಷ್ಯನ ದೃಷ್ಟಿಯಲ್ಲಿ ಪ್ರಾಣಿಗಳನ್ನ ತಿಂದು ಅದು ಹಿಂಸೆನೆ ಆಗತ್ತೆ ಪ್ರಭುಜಿ. ನಂದ ಇದರಿಂದ ಪ್ರಾಣಿಗಳ ಇದ್ರಲ್ಲಿ ಉತ್ತರ ಹೇಳ್ತಾ ಇದ್ದೀರಾ, ಪ್ರಶ್ನೆ ಕೇಳ್ತಾ ಇದ್ದೀರಾ? ಇಲ್ಲ ಪ್ರಭುಜಿ, ನಾನು ಹೇಳ್ತಾ ಇದ್ದೀನಿ, ನಂಗೆ ಗೊತ್ತಿದೆ. ತುಂಬಾ ಜನಕ್ಕೆ ಅನುಮಾನ ಇರ್ತದೆ, ಮನುಷ್ಯ ತಿಂತಾರ್ದಂತೆ ಪ್ರಾಣಿಗಳು ತಿಂತವೆ, ಅದು ಹೇಗೆ ಸರಿ ಅಂತ ಇದೆ. ಮನುಷ್ಯನಿಗೆ ಇಲ್ದಿರೋ ಸ್ವಾತಂತ್ರ್ಯ ಪ್ರಾಣಿಗಳಿಗೆ ಯಾಕೆ ಅಂತ. ಇಲ್ಲಿ ಮನುಷ್ಯ ಅದೇ ಬುದ್ಧಿವಂತ ಇಲ್ಲದೆ ಇರೋ ಪ್ರಾಣಿ ಅಂತ ಅದಕ್ಕೆ ಫಸ್ಟ್ ಸ್ಟಾರ್ಟಿಂಗ್ ಹೇಳಿದೆ ಪ್ರಭುಜಿ ನಾನು, ಅದಕ್ಕೆ ಹೇಳಿರೋದು. ವಿವೇಚನೆ ಅನ್ನುವಂಥದ್ದು ಮನುಷ್ಯನಿಗಿದೆ, ಪ್ರಾಣಿಗಳಿಗಿಲ್ಲ. ಪ್ರಾಣಿಗಳಿಗೆ ಕರ್ಮವೂ ಇಲ್ಲ. ಪ್ರಾಣಿಗಳ ಜನ್ಮವೇ ಅವುಗಳಿಗೆ ಶಿಕ್ಷೆ, ಅದರ ಮೇಲೆ ಮತ್ತೆ ಇನ್ನೊಂದು ಶಿಕ್ಷೆ ಇರುವುದಿಲ್ಲ. ಈಗ ನಾವು ರಸ್ತೆಯಲ್ಲಿ ಹೋಗ್ಬೇಕಾದ್ರೆ ಎಲ್ಲಿಂದ ನಡೆದುಕೊಂಡು ಹೋಗ್ಬೇಕು ಅದೇ ದಾರಿಯಲ್ಲಿ ನಡ್ಕೊಂಡು ಹೋಗ್ಬೇಕು. ವಾಹನಗಳು ಬರುವಾಗ ಅದಕ್ಕೆ ಅಡ್ಡ ಬರಬಾರ್ದು. ಅದೇ ಒಂದು ನಾಯಿ ಅದಕ್ಕೆ ಬಂದು ಅಡ್ಡ ಬಂದ್ರೆ ಅದನ್ನ ಯಾರು ಬೈಯುವುದಿಲ್ಲ ಅಥವಾ ಅದಕ್ಕೆ ಯಾರು ಶಿಕ್ಷೆಯನ್ನು ಕೊಡುವುದಿಲ್ಲ. ಯಾಕಂದ್ರೆ ಆ ಪ್ರಾಣಿ ಜೀವನದಲ್ಲಿ ಅದಕ್ಕೆ ಅರ್ಥ ಮಾಡಿಕೊಳ್ಳುವಂತಹ ಶಕ್ತಿ ಇರೋದಿಲ್ಲ. ಹಾಗಾಗಿ ಆ ಪ್ರಾಣಿ ಜೀವನವೇ ಅದಕ್ಕೆ ಶಿಕ್ಷೆ, ಮತ್ತೆ ಅದರಲ್ಲಿ ಅದಕ್ಕೆ ಮತ್ತೆ ಇನ್ನೊಂದು ಶಿಕ್ಷೆ ಇರುವುದಿಲ್ಲ. ಆದ್ರೆ ಮನುಷ್ಯನಿಗೆ ಆ ಒಂದು ವಿವೇಚನ ಶಕ್ತಿಯನ್ನು ಕೊಟ್ಟಿದ್ದಾರೆ. ಹಾಗಾಗಿ ಆ ವಿವೇಚನ ಶಕ್ತಿಯನ್ನು ಉಪಯೋಗಿಸಿಕೊಂಡು ಮನುಷ್ಯನು ನಡೆದುಕೊಳ್ಳಬೇಕಾಗ್ತದೆ. ಇನ್ನು ತರಕಾರಿ ಕಟ್ ಮಾಡೋದು ಅಂತ ಹೇಳಿ ಮಾತಾಡಿ ಹೇಳಿದ್ರು, ಅದರಲ್ಲಿ ಹುಳಗಳೆಲ್ಲ ಇರ್ತವೆ, ಅಥವಾ ವ್ಯವಸಾಯ ಮಾಡುವಾಗ ಅನೇಕ ಜೀವಿಗಳಿಗೆ ಹಾನಿಯಾಗ್ತದೆ. ಇದನ್ನ ಹೇಗೆ ನೋಡಿಕೊಳ್ಳುವಂಥದ್ದು. ಭಗವಂತನಿಗಾಗಿ ನಾವು ಆಹಾರವನ್ನ ತಯಾರು ಮಾಡ್ತೇವೆ ಅಂತ ಆದ್ರೆ, ಭಗವಂತನಿಗೆ ಅದನ್ನ ನೈವೇದ್ಯ ಮಾಡ್ತೇವೆ ಅಂತ ಹೇಳಿದ್ರೆ ಅದರಲ್ಲಿರುವಂತಹ ಪಾಪಗಳೆಲ್ಲ ನಾಶವಾಗ್ತವೆ. ಇಲ್ಲ ನಾನು ನನಗೋಸ್ಕರ ಭುಂಜತೇತೆ ಅಘಂ ಪಾಪ ಏಪಚಂತ್ಯಾತ್ಮ ಕಾರಣ, ಯಾರು ತನಗಾಗಿ ಅಡಿಗೆಯನ್ನ ಮಾಡಿಕೊಳ್ತಾನೋ ಅವನು ಪಾಪವನ್ನೇ ಊಟ ಮಾಡ್ತಾನೆ. ಆದ್ರೆ ಯಾರು ಯಜ್ಞಶಿಷ್ಟವನ್ನ ಊಟ ಮಾಡ್ತಾನೋ ಅವನ ಎಲ್ಲ ಪಾಪಗಳು ಕೂಡ ನಾಶವಾಗ್ತವೆ. ಆ ಭಗವಂತ ಅದನ್ನೆಲ್ಲವನ್ನು ಕೂಡ ನಾಶ ಮಾಡ್ತಾನೆ ಅಂತ ಹೇಳಿ ನಾವು ಭಗವದ್ಗೀತೆಯಲ್ಲಿ ಮುಂದಕ್ಕೆ ಅಧ್ಯಯನ ಮಾಡ್ಲಿಕ್ಕಿದ್ದೇವೆ. ಇನ್ನೊಂದು ಮರಣದಂಡನೆಯನ್ನು ಕೊಡುವಂತಹದ್ದು. ಮರಣದಂಡನೆಯನ್ನ ಕೊಡುವುದರಿಂದ 3 ಲಾಭಗಳಿವೆ. ಮೊದಲನೇದು, ಆ ಮರಣದಂಡನೆಗೆ ಒಳಗಾಗುವಂತಹ ವ್ಯಕ್ತಿ ಮುಂದಿನ ಜನ್ಮದಲ್ಲಿ ಕಷ್ಟಪಡಬೇಕಾಗಿಲ್ಲ. ಅವನ ಒಂದು ತಪ್ಪಿಗೆ ಅಲ್ಲಿ ಶಿಕ್ಷೆ ಆಯಿತು. ಇಲ್ಲ ಅಂತ ಹೇಳಿದ್ರೆ ಅವನು ಅದಕ್ಕಿಂತ ಹೆಚ್ಚಿನ ಹೆಚ್ಚಿನ ಶಿಕ್ಷೆಯನ್ನ ಅವನು ಪಡಿಬೇಕಾಗ್ತದೆ. ಎರಡನೇದ್ದು, ಅದನ್ನ ಕೊಡುವಂತಹ ರಾಜನು ತನ್ನ ಶಾಸನವನ್ನ ಮಾಡಿದಂತಹ ಒಂದು ಕೀರ್ತಿ ಅವನಿಗೆ ದೊರಕ್ತದೆ. ಅದನ್ನ ಮಾಡದೇ ಇದ್ರೆ ರಾಜ ತನ್ನ ಒಂದು ಕರ್ತವ್ಯದಲ್ಲಿ ಚ್ಯುತಿಯನ್ನ ಮಾಡಿದಂತೆ ಆಗ್ತದೆ. ಮೂರನೇದ್ದು, ಸಮಾಜದಲ್ಲಿ ಜನರಿಗೆ ಆ ಒಂದು ಪಾಠ ಸಿಗ್ತದೆ. ಈಗ ಅವನು ಕೊಲೆ ಮಾಡಿದ್ದಾನೆ, ಅವನಿಗೆ ಶಿಕ್ಷೆ ಆಗಿದೆ. ಇಲ್ಲ, ಕೊಲೆ ಮಾಡಿದವನಿಗೆ ಶಿಕ್ಷೆ ಆಗ್ಲಿಲ್ಲ ಅಂತ ಹೇಳಿದ್ರೆ ನಾಳೆ ಎಲ್ಲರೂ ಕೂಡ ಅದೇ ಕಾರ್ಯವನ್ನ ಮಾಡಬಹುದು. ಹಾಗಾಗಿ ಸಮಾಜವನ್ನ ಸರಿಯಾದ ಒಂದು ಸ್ಥಿತಿಯಲ್ಲಿ ಇಡ್ಲಿಕ್ಕೂ ಕೂಡ ಅದು ಸಹಾಯ ಮಾಡ್ತದೆ. ಅದರಿಂದ ಮನು ಸಂಹಿತೆಯಲ್ಲಿ ಹೇಳಿದ್ದಾರೆ ಕೊಲೆಗಾರನಿಗೆ ಮರಣದಂಡನೆಯನ್ನ ಮಾಡಬಹುದು ಅಂತ ಹೇಳಿ. ಈಗ ಒಂದು ಕೀರ್ತನೆಯನ್ನ ಮಾಡೋಣ. ಮಾತಾಜಿ ಅವರು, ಸಂಗೀತಾ ಮಾತಾಜಿ ಹ್ಯಾಂಡ್ ರೈಸ್ ಮಾಡ್ತೀರಾ? ನಾವು ಕೋಆರ್ಡಿನೇಟ್ ಮಾಡ್ಕೊಳ್ಬಹುದು. ಪ್ರತಿದಿನ 2 ಸಲ, ಒಮ್ಮೆ ಪ್ರಾರಂಭದಲ್ಲಿ ಮತ್ತೆ ಈ ಮಧ್ಯದಲ್ಲಿ 2 ಕೀರ್ತನೆಗಳನ್ನ ಮಾಡಬಹುದು. ಓಕೆ, ಹರೇ ಕೃಷ್ಣ ಮಾತಾಜಿ.
नमो विष्णुपदाय कृष्णप्रेष्ठाय भूतले श्रीमते भक्ति वेदांत स्वामी इति नामिने। नमस्ते सरस्वती देवी गौरवाणी प्रचारिणे निर्विशेषा शून्यवादी पाश्चात्यादेशतारिणे। जयो श्री कृष्ण चैतन्य प्रभु नित्यानंदा श्री अद्वैता गदाधर श्रीवासादि गौरभक्तवृन्द। हरे कृष्णा कृष्ण कृष्ण हरे 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 राम 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 हरे हरे। हरे कृष्णा कृष्ण कृष्ण हरे 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 राम 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 हरे हरे। हरे कृष्णा कृष्ण कृष्ण हरे 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 राम 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 हरे हरे। हरे कृष्णा कृष्ण कृष्ण हरे 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 राम 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 हरे हरे। हरे कृष्णा कृष्ण कृष्ण हरे 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 राम 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 हरे हरे। हरे कृष्णा कृष्ण कृष्ण हरे 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 राम 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 हरे हरे। हरे कृष्णा कृष्ण कृष्ण हरे 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 राम 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 हरे हरे। हरे कृष्णा कृष्ण कृष्ण हरे 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 राम 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 हरे हरे। हरे कृष्णा कृष्ण कृष्ण हरे 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 राम 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 हरे हरे। हरे कृष्णा कृष्ण कृष्ण हरे 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 राम 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 हरे हरे। हरे कृष्णा कृष्ण कृष्ण हरे 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 राम 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 हरे हरे। हरे कृष्णा कृष्ण कृष्ण हरे हरे
ಹರೇ ರಾಮ ಹರೇ ರಾಮ 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 ಹರೇ 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 ಕೃಷ್ಣ 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 ಹರೇ 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 ರಾಮ 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 ಹರೇ 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 ಕೃಷ್ಣ 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 ಹರೇ 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 ರಾಮ 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 ಹರೇ 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 ಕೃಷ್ಣ 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 ಹರೇ 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 ರಾಮ 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 ಹರೇ ಹರೇ. ಹರೇ ಕೃಷ್ಣ ಮಾತಾಜಿ, ಹರೇ ಧನ್ಯವಾದ. ಕೃಷ್ಣ ಪ್ರಭುಜಿ. ಹರೇ ಕೃಷ್ಣ. ಇಲ್ಲಿ ಬಂದಿರುವಂತಹ ಎಲ್ಲರ ಭಕ್ತರಲ್ಲಿ ವಿನಂತಿ, ಈಗ ನಾನು ಅಟೆಂಡೆನ್ಸ್ ಲಿಂಕ್ ಅನ್ನ ಶೇರ್ ಮಾಡ್ತಾ ಇದ್ದೇನೆ ಗ್ರೂಪ್ ಚಾಟ್ ಬಾಕ್ಸ್ ಅಲ್ಲಿ. ದಯವಿಟ್ಟು ಎಲ್ಲರೂ ಕೂಡ ನಿಮ್ಮ ಅಟೆಂಡೆನ್ಸ್ ಅನ್ನ ಕೊಡಿ. ಯಾರೆಲ್ಲ ಗೂಗಲ್ ಫಾರ್ಮ್ ಅಲ್ಲಿ ರಿಜಿಸ್ಟರ್ ಮಾಡಿದ್ದೀರೋ ನಿಮ್ಮೆಲ್ಲರ ಹೆಸರು ಅದರಲ್ಲಿದೆ. ನಿಮ್ಮ ಹೆಸರು ಇಲ್ಲ ಅಂತ ಹೇಳಿದ್ರೆ ನಾನು ರಿಜಿಸ್ಟ್ರೇಷನ್ ಲಿಂಕ್ ಅನ್ನು ಇನ್ನೊಂದ್ಸಲ ಕಳಿಸ್ತೇನೆ, ಅದರಲ್ಲಿ ರಿಜಿಸ್ಟರ್ ಆಗಿ ಆಮೇಲೆ ನಿಮ್ಮ ಹೆಸರನ್ನು ಇದಕ್ಕೆ ಆಡ್ ಮಾಡಲಾಗ್ತದೆ. ಜಸ್ಟ್ ನೀವು ನಿಮ್ಮ ಹೆಸರನ್ನು ಸೆಲೆಕ್ಟ್ ಮಾಡಿ ಪ್ರೆಸೆಂಟ್ ಅಂತ ಕೊಟ್ಬಿಟ್ರೆ ಆಯ್ತು, ಬೇರೆ ಏನು ಇನ್ಫಾರ್ಮೇಶನ್ ಇಲ್ಲ. ಫಸ್ಟ್ ಒಂದು ಮೇಲ್ ಐಡಿ ಹಾಕ್ಲಿಕ್ಕೆ ಇರ್ತದೆ, ಆಮೇಲೆ ನಿಮ್ಮ ಹೆಸರನ್ನು ಸೆಲೆಕ್ಟ್ ಮಾಡಿ ಆಮೇಲೆ ಪ್ರೆಸೆಂಟ್ ಅಂತ. ಅದು 1 ನಿಮಿಷ ಕೂಡ ತಗೊಳ್ಳೋದಿಲ್ಲ. ಓಕೆ, ಕಳೆದ ವಾರ ನಾನು ಚಾಟ್ ಬಾಕ್ಸ್ ನಲ್ಲಿ ಅಟೆಂಡೆನ್ಸ್ ತಗೊಂಡಿದ್ದೆ, ಲಿಂಕ್ ಇರಲಿಲ್ಲ ವೀರ ಮಾತಾಜಿ, ಜಸ್ಟ್ ಡೈರೆಕ್ಟ್ ಆಗಿತ್ತು ಅಷ್ಟೇ. ಲಿಂಕ್ ಈ ಸಲನೇ ಇವತ್ತಿಂದ ಪ್ರಾರಂಭ ಆಗ್ತಾ ಇದೆ. ಇದನ್ನು ಯಾರಾದ್ರೂ ಓದ್ತೀರಾ? ಹ್ಯಾಂಡ್ ರೈಸ್ ಮಾಡಿ. ಛಾಯಾ ಮಾತಾಜಿ. ಹರೇ ಕೃಷ್ಣ. ಹರೇ ಕೃಷ್ಣ. ಇನ್ನೊಂದು ಕಡೆ ದುರ್ಯೋಧನ ಯಾಕೆ ಈ ರೀತಿ ಯೋಚಿಸಲಿಲ್ಲ, ಅರ್ಜುನ ಯಾಕೆ ಯೋಚಿಸುತ್ತಿದ್ದಾನೆ? ಏಕೆಂದರೆ ಅರ್ಜುನ ಭಕ್ತ, ಅದೇ ವ್ಯತ್ಯಾಸ. ಒಬ್ಬ ಭಕ್ತನು ಯಾರನ್ನೂ ಕೊಲ್ಲಲು ಇಷ್ಟಪಡುವುದಿಲ್ಲ. ಇರುವೆಯನ್ನೂ ಸಹ ಆತನ ಮೇಲೆ ಎಷ್ಟು ದೌರ್ಜನ್ಯಗಳು ನಡೆದವು, ಆದರೂ ಕೊಲ್ಲುವ ಪ್ರಶ್ನೆ ಬಂದಾಗ ಅವನು ತುಂಬಾ ಸಂತೋಷವಾಗಲಿಲ್ಲ. ಇದು ವೈಷ್ಣವ, ಅವನ ದೊಡ್ಡ ಶತ್ರುವನ್ನು ಕ್ಷಮಿಸಲು ಸಿದ್ಧನಾಗಿರುತ್ತಾನೆ. ಭಗವದ್ಗೀತೆ 1:26-27. ಹರೇ ಕೃಷ್ಣ. ಹರೇ ವೈಷ್ಣವರು ಭಗವಂತನ ಭಕ್ತರು ಯಾವಾಗಲೂ ಎಲ್ಲರಿಗೂ ಒಳಿತನ್ನೇ ಬಯಸುವಂತವರು. ಅವರು ಯಾವತ್ತೂ ಕೂಡ ಯಾರಿಗೂ ಹಿಂಸೆಯನ್ನ ಮಾಡುವುದಿಲ್ಲ. ಅವರು ಇರುವೆಯನ್ನು ಕೂಡ ಸಾಯಿಸಲಿಕ್ಕೆ ಬಯಸುವುದಿಲ್ಲ. ಈಗ ಹರಿದಾಸ್ ಠಾಕೂರರ ಒಂದು ಉದಾಹರಣೆಯನ್ನು ಕೂಡ ನಾವು ತೆಗೆದುಕೊಳ್ಳಬಹುದು. ಎಷ್ಟೇ ಅವರಿಗೆ ಹೊಡೆದ್ರು, ಎಷ್ಟೇ ಅವರಿಗೆ ಹಿಂಸೆ ಮಾಡಿದ್ರು ಕೂಡ ಅವರು
ತಮಗೆ ಯಾರು ಹೊಡಿತಾ ಇದ್ದಾರೋ ಅವರ ಒಳಿತಿಗಾಗಿ ಭಗವಂತನಲ್ಲಿ ಪ್ರಾರ್ಥನೆಯನ್ನ ಮಾಡಿಕೊಳ್ತಾರೆ. ಅಂತಹ ಉತ್ತಮ ಮನಸ್ಸನ್ನ ಹೊಂದಿರುವವರು, ಅಂತಹ ಒಳ್ಳೆಯ ಹೃದಯವನ್ನ ಹೊಂದಿರುವವರು ಭಕ್ತರು. ಆದರೆ ದುರ್ಯೋಧನಂತಹ ಅಧರ್ಮಿಗಳಿಗೆ ಇಂತಹ ಒಂದು ಯೋಚನೆ ಇರುವುದಿಲ್ಲ. ದುರ್ಯೋಧನ ಎಲ್ಲವನ್ನು ಕೂಡ ತನ್ನ ಸ್ವಾರ್ಥಕ್ಕೆ ಹೇಗೆ ಬಳಸಿಕೊಳ್ಳಬಹುದು ಅನ್ನೋದರ ಕಡೆಗೆ ಯೋಚನೆಯನ್ನ ಮಾಡ್ತಾನೆ. ಅರ್ಚನಾ ಮಾತಾಜಿ ಇದನ್ನು ಓದ್ತೀರಾ? ಹರೇ ಕೃಷ್ಣ ಪ್ರಭುಜಿ. ಹರೇ ಕೃಷ್ಣ. ಭಗವಂತನು ಭಕ್ತನ ತಪ್ಪಿತಸ್ಥನ ವಿರುದ್ಧ ಸೇಡು ತೀರಿಸಿಕೊಳ್ಳುವುದಿಲ್ಲ. ಆದರೆ ದುಷ್ಕರ್ಮಗಳಿಂದ ಭಕ್ತನಿಗೆ ಯಾವುದೇ ಉಪದ್ರವವಾದರೆ ಭಗವಂತ ಸಹಿಸುವುದಿಲ್ಲ. ಭಗವಂತನು ತನಗೆ ಮಾಡಿದ ಪಾಪವನ್ನು ಕ್ಷಮಿಸಬಹುದು, ಆದರೆ ಅವನು ತನ್ನ ಭಕ್ತರಿಗೆ ಹಾನಿ ಮಾಡಿದರೆ ಯಾರನ್ನು ಕ್ಷಮಿಸುವುದಿಲ್ಲ. ಆದ್ದರಿಂದ ಭಗವಂತನು ದುಷ್ಕರ್ಮಿಗಳನ್ನು ಕೊಲ್ಲಲು ನಿರ್ಧರಿಸಿದನು. ಆದರೂ ಅರ್ಜುನನು ಅವರನ್ನು ಕ್ಷಮಿಸಲು ಬಯಸಿದನು. ಹರೇ ಕೃಷ್ಣ. ಹರೇ ಕೃಷ್ಣ. ಭಗವಂತ ತನಗೆ ಯಾರಾದ್ರೂ ಅನ್ಯಾಯ ಮಾಡಿದ್ರೆ, ತನಗೆ ಯಾರಾದ್ರೂ ತೊಂದರೆ ಕೊಟ್ರೆ ಆತನು ಅದನ್ನು ಕ್ಷಮಿಸಬಹುದು. ಆದ್ರೆ ಯಾರು ತನ್ನ ಭಕ್ತರಿಗೆ ಅನ್ಯಾಯವನ್ನ ಮಾಡ್ತಾರೋ, ಯಾರು ತನ್ನ ಭಕ್ತರಿಗೆ ಸಮಸ್ಯೆಯನ್ನ ಮಾಡ್ತಾರೋ ಅವರನ್ನ ಭಗವಂತ ಯಾವತ್ತೂ ಕೂಡ ಕ್ಷಮಿಸುವುದಿಲ್ಲ. ಇದು ಭಗವಂತನ ಲಕ್ಷಣ. ಆದ್ರಿಂದ ನಾವು ಭಗವಂತನ ಭಕ್ತರ ಬಗ್ಗೆ ಬಹಳ ಎಚ್ಚರದಿಂದ ಇರಬೇಕು. ಭಗವಂತನಿಗೆ ಮಾಡಿದ ಅಪರಾಧವನ್ನಾದ್ರೂ ಭಗವಂತ ಕ್ಷಮಿಸಬಹುದು, ಆದರೆ ತನ್ನ ಭಕ್ತರಿಗೆ ಮಾಡಿದಂತಹ ಅಪರಾಧವನ್ನ ಭಗವಂತ ಯಾವತ್ತೂ ಕೂಡ ಕ್ಷಮಿಸುವುದಿಲ್ಲ. ಸುಮಂಗಳ ಮಾತಾಜಿ. ಹರೇ ಕೃಷ್ಣ. ಹರೇ ಕೃಷ್ಣ ಪ್ರಭುಜಿ. ನೀವು ಅವನ ಭಕ್ತನನ್ನು ಅವಮಾನಿಸಿದರೆ ಭಕ್ತನು ಕ್ಷಮಿಸಬಹುದು, ಆದರೆ ಕೃಷ್ಣನು ಕ್ಷಮಿಸುವುದಿಲ್ಲ. ಇದು ಕೃಷ್ಣನ ನಿಲುವು. ಆದುದರಿಂದ ಭಕ್ತನನ್ನು ಅವಮಾನಿಸದಂತೆ ಎಚ್ಚರ ವಹಿಸಿ. ಒಬ್ಬ ಭಕ್ತ ನಿಮ್ಮನ್ನು ಕ್ಷಮಿಸಬಹುದು, ಆದರೆ ಕೃಷ್ಣನು ನಿಮ್ಮನ್ನು ಕ್ಷಮಿಸುವುದಿಲ್ಲ. ಕೃಷ್ಣನು ತುಂಬಾ ಕಟ್ಟುನಿಟ್ಟಾಗಿರುತ್ತಾನೆ. ತನ್ನ ಭಕ್ತನಿಗೆ ಮಾಡಿದ ಅವಮಾನವನ್ನು ಅವನು ಸಹಿಸುವುದಿಲ್ಲ. ಆದುದರಿಂದ ಈ ಯುದ್ಧ ವ್ಯವಸ್ಥೆಯಲ್ಲಿ ಅರ್ಜುನನನ್ನು ಇಲ್ಲ ಅವರನ್ನು ಕ್ಷಮಿಸಬೇಕು ಎಂದು ಬಯಸಿದನು. ಕೃಷ್ಣನು ಇಲ್ಲ, ನೀನು ಯುದ್ಧ ಮಾಡಬೇಕು, ನೀನು ಅವರನ್ನು ಕೊಲ್ಲಬೇಕು ಎಂದು ಬಯಸಿದರು. ಭಗವದ್ಗೀತಾ 1.26-27 ನಲ್ಲಿ ಭಾವಾರ್ಥ ಓದಬೇಕು. ಹರೇ ಕೃಷ್ಣ ಪ್ರಭುಜಿ. ಧನ್ಯವಾದಗಳು. ಧನ್ಯವಾದ. ಹರೇ ಕೃಷ್ಣ. ಈ ರೀತಿ ಭಗವಂತ ತನ್ನ ಭಕ್ತರಿಗೆ ಯಾರಾದ್ರೂ ಅವಮಾನವನ್ನ ಮಾಡಿದ್ರೆ, ಯಾರಾದ್ರೂ ಅನ್ಯಾಯವನ್ನ ಮಾಡಿದ್ರೆ ಅದನ್ನು ಸುಮ್ಮನೆ ಬಿಡುವುದಿಲ್ಲ. ಆತನು ಅವರಿಗೆ ಶಿಕ್ಷೆಯನ್ನ ಖಂಡಿತವಾಗಿಯೂ ಕೊಡ್ತಾನೆ. ತನ್ನ ಭಕ್ತರಾದಂತಹ ಪಾಂಡವರಿಗೆ ದುರ್ಯೋಧನಾದಿಗಳು ಮಾಡಿದಂತಹ ಒಂದು ಅನ್ಯಾಯ ಏನಿದೆ, ಅದಕ್ಕೋಸ್ಕರ ಭಗವಂತ ಈ ಯುದ್ಧವನ್ನ ಮಾಡಬೇಕು, ಈ ಯುದ್ಧ ನಡೆಯಲೇಬೇಕು, ಈ ಅಧರ್ಮಿಗಳ ನಾಶ ಆಗಲೇಬೇಕು ಅಂತ ಹೇಳಿ ಭಗವಂತನು ಅರ್ಜುನನಿಗೆ ತಿಳಿಸ್ತಾ ಇದ್ದಾನೆ. ನಿಮಿತ್ತ ಮಾತ್ರ ಭರಸದ ಸಾಚನೆ. ಕೇವಲ ನಿಮಿತ್ತ ಮಾತ್ರದಿಂದ ಆತನು ಅರ್ಜುನನು ಇಲ್ಲಿ ಯುದ್ಧವನ್ನ ಮಾಡ್ತಾ ಇರುವಂತಹದ್ದು. ಇಲ್ಲಿಗೆ ನಾವು ಈ ಒಂದು ಇವತ್ತಿನ ಅಧ್ಯಾಯದ ಕೊನೆಗೆ ಬಂದಿದ್ದೇವೆ. 23ರಿಂದ 46ರವರೆಗೆ ಶ್ಲೋಕಗಳವರೆಗೆ ನಾವು ಏನೆಲ್ಲ ಮಾಡಿದ್ದೆವು. ಅರ್ಜುನನು ಕೊಟ್ಟಂತಹ 4 ಕಾರಣಗಳು. 5ನೇ ಕಾರಣ 2ನೇ ಅಧ್ಯಾಯದಲ್ಲಿ ಬರ್ತದೆ. ಯುದ್ಧ ಮಾಡದೇ ಇರ್ಲಿಕ್ಕೆ ಅರ್ಜುನನು ಕೊಟ್ಟಂತಹ 4 ಕಾರಣಗಳು ಯಾವುದು ಅಂತ ಹೇಳಿ ನಾವು ನೋಡಿದ್ದೇವೆ. ಆಮೇಲೆ ಈ ರಾಜವಂಶದ ವಿನಾಶ ಹೇಗೆ ಆಗ್ತದೆ, ಎಲ್ಲ ರಾಜವಂಶ ಅಂತ ಎಲ್ಲ ವಂಶ ವಿನಾಶಕ್ಕೆ ಈ ಒಂದು ಯುದ್ಧ ಕಾರಣ ಹೇಗೆ ಆಗ್ತದೆ ಅನ್ನೋದನ್ನ ನಾವು ಚರ್ಚೆ ಮಾಡಿದೆವು. ಹಾಗೂ ಸಾಮಾನ್ಯ ಮಹಿಳೆಯರು ಹೇಗೆ ಹೆಚ್ಚು ಬುದ್ಧಿವಂತರಾಗಿರುವುದಿಲ್ಲ ಅನ್ನೋದರ ಬಗ್ಗೆಯೂ ಕೂಡ ನಾವು ಚರ್ಚೆಯನ್ನ ಮಾಡಿದ್ದೇವೆ. ಉಚಿತ ಮತ್ತು ಅನುಚಿತ, ಎಲ್ಲಿ ನಾವು ಇದನ್ನ ಹೇಳಬಹುದು, ಎಲ್ಲಿ ಹೇಳಬಾರದು, ಎಲ್ಲಿ ಇದು ಅನ್ವಯವಾಗ್ತದೆ ಅನ್ನೋದನ್ನು ನಾವು ನೋಡಿದೆವು. ಕೊನೆಯದಾಗಿ ಹಿಂಸಾಚಾರ ಅದು ಎಲ್ಲಿ ಉಪಯೋಗಿಸಬೇಕು, ಹೇಗೆ ಹಿಂಸೆಗೂ ಕೂಡ ತನ್ನದೇ ಆದಂತಹ ಒಂದು ಮಹತ್ವ ಇದೆ ಅನ್ನೋದನ್ನು ನಾವು ನೋಡಿದ್ದೇವೆ. ನಂತರ ಅದಕ್ಕೆ ಬೇಕಾದಂತಹ ಸಾದೃಶ್ಯಗಳು, ಉಲ್ಲೇಖಗಳು, ಶ್ಲೋಕಗಳನ್ನ ನಾವು ಚರ್ಚೆ ಮಾಡಿದ್ದೇವೆ. ಹೀಗೆ ಕೊನೆಯದಾಗಿ ಶ್ರೀಲ ಪ್ರಭುಪಾದರ ಈ ಮಾತಿನ ಓದೋಣ.
ನೇತ್ರಾ ಮೋಹನ್ ಮಾತಾಜಿ, ಹರೇ ಕೃಷ್ಣ. ಹರೇ ಕೃಷ್ಣ ಪ್ರಭುಜಿ. ಹರೇ ಕೃಷ್ಣ. ಭಗವದ್ಗೀತೆಯು ಭಗವಂತನಿಂದ ಹೇಳಲ್ಪಟ್ಟಿದೆ. ಆದ್ದರಿಂದ ಮಾನವ ಸಮಾಜವು ಎಲ್ಲ ದೃಷ್ಟಿಕೋನಗಳಿಂದಲೂ ರಾಜಕೀಯ, ಸಾಮಾಜಿಕ, ಆರ್ಥಿಕ, ತಾತ್ವಿಕ ಮತ್ತು ಧಾರ್ಮಿಕತೆ ಸಂಪೂರ್ಣ ಸಂಘಟಿತವಾಗಿದೆ. ಈ ದೃಷ್ಟಿಕೋನದಿಂದ ನೋಡಿದರೆ ಕೃಷ್ಣ ಪ್ರಜ್ಞೆಯ ಆಂದೋಲನದಿಂದ ಮಾನವ ಸಮಾಜವನ್ನು ಪುನರ್ರೂಪಿಸಬಹುದು. ಮಧ್ಯಲೀಲಾ 19:167 ಪರ್ಪಟ್ ಪ್ರಭುಜಿ. ಹರೇ ಕೃಷ್ಣ. ಧನ್ಯವಾದ ಪ್ರಭುಜಿ. ಹರೇ ಕೃಷ್ಣ. ಈ ರೀತಿ ಈ ಕೃಷ್ಣ ಪ್ರಜ್ಞಾ ಆಂದೋಲನ ಏನಿದೆ, ಇದರಿಂದ ಈ ಭಗವದ್ಗೀತೆಯ ಒಂದು ಅಧ್ಯಯನದಿಂದ ನಾವು ಕೃಷ್ಣ ಪ್ರಜ್ಞೆಯನ್ನ ಜನರಲ್ಲಿ ಮತ್ತೆ ಪುನಃಸ್ಥಾಪನೆ ಮಾಡಲಿಕ್ಕೆ ಸಾಧ್ಯ ಇದೆ. ಎಲ್ಲ ದೃಷ್ಟಿಕೋನ, ರಾಜಕೀಯ, ಸಾಮಾಜಿಕ, ಆರ್ಥಿಕ, ತಾತ್ವಿಕ, ಧಾರ್ಮಿಕ ಎಲ್ಲ ವಿಧದಿಂದಲೂ ಕೂಡ ಜನರನ್ನ ಸಂಘಟನೆ ಮಾಡಲಿಕ್ಕೆ ಈ ಕೃಷ್ಣ ಪ್ರಜ್ಞಾ ಆಂದೋಲನದಿಂದ ಸಾಧ್ಯ ಇದೆ ಅಂತ ಹೇಳಿ ಪ್ರಭುಪಾದರಲ್ಲಿ ತಿಳಿಸಿಕೊಡ್ತಾ ಇದ್ದಾರೆ. ಇಲ್ಲಿಗೆ ಇವತ್ತಿನ ಒಂದು ಅಧ್ಯಯನಕ್ಕೆ ನಾವು ವಿರಾಮವನ್ನು ಕೊಡ್ತೇವೆ. ಪ್ರಶ್ನೆಗಳಿದ್ದವರು ದಯವಿಟ್ಟು ಕೈ ಮೇಲೆತ್ತಿ ಪ್ರಶ್ನೆಗಳನ್ನು ಕೇಳಬಹುದು. ಉಳಿದವರು ಕೈಯನ್ನು ಹ್ಯಾಂಡ್ ಡೌನ್ ಮಾಡಿ. ಯಾರಿಗೆಲ್ಲ ದಯವಿಟ್ಟು ಕೈ ಮೇಲೆತ್ತಿ. ಪ್ರಶ್ನೆಗಳಿದ್ದವರು ಹ್ಯಾಂಡ್ ರೈಸ್ ಮಾಡಿ. ಹರಿಣಿ ಮಾತಾಜಿ, ಹರೇ ಕೃಷ್ಣ. ಹರೇ ಕೃಷ್ಣ ಪ್ರಭುಜಿ. ಅದು ಇವಾಗ ಒಂದು ಅಂದ್ರೆ ಹಿಂಸೆ ಮಾಡಿದ್ರೆ ಈಗ ಇಲ್ಲಿ ಮರಣದಂಡನೆ ಶಿಕ್ಷೆ ಕೊಡ್ತಾರಲ್ಲ, ಅದು ನೀವ್ ಹೇಳಿದ್ರಲ್ಲ, ಮುಂದಿನ ಮರಣದಂಡನೆ ಶಿಕ್ಷೆ ಕೊಟ್ರೆ ಮುಂದಿನ ಜನ್ಮದಲ್ಲಿ ಅವರಿಗೆ ಒಳ್ಳೇದಾಗ್ತದೆ. ಪ್ರಭುಜಿ ಅದು ಸ್ವಲ್ಪ ನಂಗೆ ಸ್ವಲ್ಪ ಎಕ್ಸ್ಪ್ಲನೇಷನ್ ಮಾಡ್ತೀರಾ? ಹೌದು. ಈಗ ನೀವು ಒಬ್ಬರ ಹತ್ರ ಸಾಲ ತಗೊಂಡ್ರೆ ನೀವು ಅದನ್ನ ಸಮಯಕ್ಕೆ ಸರಿಯಾಗಿ ತೀರಿಸಬೇಕು. ಇಲ್ಲ ಅಂತ ಹೇಳಿದ್ರೆ ಅದಕ್ಕೆ ಬಡ್ಡಿ ಜಾಸ್ತಿ ಬೀಳ್ತದೆ. ಜಾಸ್ತಿ ನೀವು ಅವರಿಗೆ ದುಡ್ಡು ಕೊಡ್ಬೇಕಾಗ್ತದೆ. ಹಾಗೆ ನೀವು ಮಾಡಿದ ಪಾಪಕ್ಕೆ ತಕ್ಷಣ ನಿಮಗೆ ಶಿಕ್ಷೆ ಸಿಕ್ಕಿ ಬಿಟ್ರೆ ಅದು ಮುಗೀತು ಅಲ್ಲಿಗೆ ಕತೆ. ಇಲ್ಲ ನೀವು ಮುಂದಿನ ಜನ್ಮಕ್ಕೆ ಇಟ್ರೆ ನೀವು ಬಡ್ಡಿ ಜಾಸ್ತಿ ಕಟ್ಬೇಕಾಗ್ತದೆ. ಅಂದ್ರೆ ಜಾಸ್ತಿ ಮುಂದಿನ ಜನ್ಮದಲ್ಲಿ ಜಾಸ್ತಿ ಶಿಕ್ಷೆ ಸಿಗುತ್ತಾ ಅಂತ ಹೇಳಿಯಾ? ಆ ತರನಾ? ಹೌದು, ಇನ್ನಷ್ಟು ಶಿಕ್ಷೆಗೆ ಅವರು ಒಳಗಾಗ್ತಾರೆ. ಓಕೆ ಓಕೆ. ಹರೇ ಕೃಷ್ಣ ಪ್ರಭುಜಿ, ಧನ್ಯವಾದಗಳು ಪ್ರಭುಜಿ. ಮೀರಾ ಮಾತಾಜಿ. ಹರೇ ಕೃಷ್ಣ ಪ್ರಭುಜಿ. ಇದು ಗೊತ್ತಿರ್ತಕ್ಕಂಥದ್ನ ಕೇಳ್ತಿದ್ದೀನಿ, ಆದ್ರೆ ನಂಗೆ ಪರ್ಫೆಕ್ಟ್ ಆಗಿ ಎಕ್ಸ್ಪ್ಲೇನ್ ಮಾಡಕ್ಕೆ ಕೆಲವೊಂದು ಕ್ಲಾಸಸ್ ಟೈಮಲ್ಲಿ ಕಷ್ಟ ಆಗಿತ್ತು. ಅದಕ್ಕೆ ಈಗ ವರ್ಣಸಂಕರನ ಹೇಗೆ ತಡೆಯಬಹುದು ಅಂತ ಒಂದು ಪ್ರಶ್ನೆ ಬರುತ್ತಲ್ಲ ಪ್ರಭುಜಿ. ಸಮಾಜದಲ್ಲಿ ಒಂದು ಒಳ್ಳೆಯ ಮಾರ್ಗದರ್ಶನ ಇರಬೇಕು. ಜನರಿಗೆ ಸಂಸ್ಕೃತಿಯ ಬಗ್ಗೆ ಅರಿವಿರಬೇಕು. ತಮ್ಮ ಗುರು ಹಿರಿಯರು ಕೊಟ್ಟಂತಹ ಮಾರ್ಗದರ್ಶನದಲ್ಲಿ ಪೀಳಿಗೆ ಒಂದು ಯುವ ಜನಾಂಗ ನಡೆದುಕೊಂಡು ಹೋಗಬೇಕು. ಇದರಿಂದ ವರ್ಣಸಂಕರವನ್ನು ತಡೆಯಬಹುದು. ಇಲ್ಲ ಈಗ ನಾವು ಪಾಶ್ಚಾತ್ಯ ಸಂಸ್ಕೃತಿಯನ್ನ ನೋಡುವುದಾದ್ರೆ ಮಕ್ಕಳು 13 ವರ್ಷಕ್ಕೆ ಬಂದ ಕೂಡಲೇ ಅವರಿಗೆ ಸಂಪೂರ್ಣ ಸ್ವಾತಂತ್ರ್ಯ ಬರ್ತದೆ. ಆಮೇಲೆ ಅವ್ರು ಏನ್ ಮಾಡ್ತಾರೆ, ಎಲ್ಲಿ ಹೋಗ್ತಾರೆ, ಯಾವುದನ್ನು ಪ್ರಶ್ನೆ ಮಾಡುವಂತಹ ಅಧಿಕಾರ ಇರೋದಿಲ್ಲ. ಅವರಿಗೆ ಕಾನೂನಿನ ರೀತಿಯಲ್ಲಿಯೇ ಸ್ವಾತಂತ್ರ್ಯ ದೊರಕ್ತದೆ. ಅಂತಹ ಒಂದು ಪರಿಸ್ಥಿತಿ ಇರ್ಬೇಕಾದ್ರೆ ಅಲ್ಲಿ ವರ್ಣಸಂಕರಗಳು ಆಗ್ಬಹುದು. ಆದ್ರೆ ಭಾರತೀಯ ಸಂಸ್ಕೃತಿಯ ಪ್ರಕಾರ ಯಾರು ತಂದೆ ತಾಯಿಗಳ ಒಂದು ಮಾರ್ಗದರ್ಶನದಲ್ಲಿಯೇ ಜೀವಿಸ್ತಾರೋ ಅಂತಹ ಒಂದು ಉತ್ತಮ ಸಂಸ್ಕೃತಿಯನ್ನ ಪಾಲನೆ ಮಾಡುವುದರಿಂದ ಸಮಾಜದಲ್ಲಿ ವರ್ಣಸಂಕರ ಆಗುವುದಿಲ್ಲ. ಹರೇ ಕೃಷ್ಣ. ಧನ್ಯವಾದ ಪ್ರಭುಜಿ. ಥ್ಯಾಂಕ್ಸ್. ಹರೇ ಕೃಷ್ಣ. ಹರೇ ಕೃಷ್ಣ. ಬೇರೆ ಯಾರಿಗಾದ್ರೂ ಪ್ರಶ್ನೆ ಇದೆಯಾ?